ಸೂಪರ್ ಸೆಕೆಂಡ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆವೆನ್ ರೋಸ್, ಸಹ ಪ್ರಾಯೋಜಕರು ಮಾರುತಿ ಸುಜುಕಿ ಹಾಗೂ ಪಾಯ್ಸ್ ಎಲೆಕ್ಟ್ರಿಕಲ್ ಸ್ಕೂಟರ್. ಬಹುಮಾನಗಳ ಪ್ರಾಯೋಜಕರು ಶ್ರೇಯಸ್ ಸ್ವೀಟ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಸ್ಪೆಷಲ್ ಕಾರ್ಯಕ್ರಮ ಸೂಪರ್ ಸೆಕೆಂಡ್ಸ್, ಸ್ಪಾನ್ಸರ್ಡ್ ಬೈ ಹೆವೆನ್ ರೋಸ್, ಕೋ ಸ್ಪಾನ್ಸರ್ಸ್ ಬೈ ಪಾಯ್ಸ್ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ ಹಾಗೆ ಮಾರುತಿ ಸುಜುಕಿ, ಅರೇನಾ ಮಾಂಡೋವಿ ಮೋಟರ್ಸ್, ಇನ್ನು ಗಿಫ್ಟ್ ಸ್ಪಾನ್ಸರ್ಸ್ ಬೈ ಶ್ರೇಯಾ ಸ್ವೀಟ್ಸ್ ಅಂಡ್ ಡಿಂಕಿ ಡೈನ್. ನಾನು ನಿಮ್ಮೆಲ್ಲರ ಪ್ರೀತಿಯ ನಿಶಾ ಮತ್ತು ನಾನು ಕಿರಣ್ ಶೆಟ್ಟಿ. ಎಸ್ ಕಿರಣ್, 5 o'clock ಆಗೋಯ್ತು, ನಮ್ಮ ಕಾರ್ಯಕ್ರಮ ಕೂಡ ಶುರುವಾಯಿತು, ನಾವು ಕೂಡ ಟಿವಿ ಮುಂದೆ ಬಂದಾಯ್ತು. ವೀಕ್ಷಕರೇ, ಇನ್ಯಾಕೆ ತಡ, ಕೈಲಿರೋ ರಿಮೋಟ್ನ ಸೈಡಲ್ಲಿಡಿ, ಸೈಡಲ್ಲಿರೋ ಫೋನ್ನ ಕೈಗೆ ತಗೊಳ್ಳಿ, ಬೇಗ ಬೇಗ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡಿ. ಕಿರಣ್, ಹಾಗೆ ಇವತ್ತಿನ ಕಾರ್ಯಕ್ರಮದ ಸ್ಪೆಷಾಲಿಟಿ ಏನಂತ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ನಮ್ಮ ವೀಕ್ಷಕರಿಗೂ ಕೂಡ ಸ್ವಲ್ಪ ಹೇಳ್ತೀರಾ? ಸ್ಪೆಷಾಲಿಟಿ ಓಕೆ, ಈ ಕಾರ್ಯಕ್ರಮ ನಾವು ಸೂಪರ್ ಸೆಕೆಂಡ್ ಕಾರ್ಯಕ್ರಮ. ಕಿರಣ್, ಏನ್ ಗೊತ್ತಾ, ಕಾರ್ಯಕ್ರಮ ಸ್ಪೆಷಾಲಿಟಿ ಕಂಟಿನ್ಯೂ ಮಾಡೋಣ, ಬಟ್ ಫಸ್ಟ್ ಕಾಲರ್ ರೆಡಿ ಇದ್ದಾರೆ ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್, ಹೌದು, ನೋಡಿ ಎಷ್ಟು ಕಾಯ್ತಾ ಇದ್ದಾರೆ. ಎಸ್, ಮಾತಾಡೋಣ. ಹಲೋ, ಹಾಯ್, ಯಾರಿದು? ಓಕೆ, ವಿನಿತಾ ಅವರೇ, ಟಿವಿ ವಾಲ್ಯೂಮ್ ಸ್ವಲ್ಪ ಡೌನ್ ಮಾಡ್ತೀರಾ? ಎಸ್, ಓಕೆ ವಿನಿತಾ ಅವರೇ. ಎಸ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವಿನಿತಾ? ನಾನು ಜೆಪ್ಪಿನ ಮಗೂರು. ಓಕೆ, ನಿಯರಲ್ಲೇ ಇದ್ದೀರಾ? ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀರಾ? ಲಾಸ್ಟ್ ವೀಕ್ ನೋಡಿದೀರಾ ಕಾರ್ಯಕ್ರಮನ? ನೋಡಿದ್ದೆ. ಓಕೆ, ಲಾಸ್ಟ್ ವೀಕ್ ಅಷ್ಟೇ ನಾವು ಲಾಂಚ್ ಮಾಡಿದ್ವಿ ಸೂಪರ್ ಸೆಕೆಂಡ್ ಅನ್ನೋ ಕಾರ್ಯಕ್ರಮನ. ಎಸ್ ಎಸ್. ಓಕೆ ವಿನಿತಾ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ಯಾವ್ದಾಯ್ತು? ಎರಡು ಕುಡಿಯಲ್ವಾ, ಮತ್ತೆ ಇನ್ನೇನ್ ಕುಡಿತೀರಾ? ಓನ್ಲಿ ಜ್ಯೂಸ್ ಆರ್ ಮಿಲ್ಕ್. ವಾವ್, ಗ್ರೇಟ್. ಏನು ಜೊತೆಗೆ ಸ್ಪೆಷಲ್ ಏನಿತ್ತು? ನೆನ್ಸ್ಕೊಳ್ಳೋದಿಲ್ಲ ಜ್ಯೂಸ್ಗೆ. ಏನಿರ್ಲಿಲ್ವಾ? ಏನು ಕುಡಿಯಲ್ವಾ? ಓಕೆ ವಿನಿತಾ, ಏನ್ ಮಾಡ್ಕೊಂಡಿರೋದು ನೀವು? ವರ್ಕ್ ಅಲ್ಲಿ ಇದ್ದೀರಾ? ಏನ್ ವರ್ಕ್? ಓ, ಓಕೆ, ಅಲ್ಲಿಂದಲೇ ಫೋನ್ ಮಾಡ್ತಿದ್ದೀರಾ? ಇವಾಗ ಆಬ್ವಿಯಸ್ಲಿ ಮನೆಯಲ್ಲಿ ಇರ್ತಾವೆ. ಆಫೀಸಲ್ಲೇ ಇದ್ದೀರಾ? ಅಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ವಾವ್, ವೆರಿ ಗ್ರೇಟ್ ಅಲ್ಲ? ಹೌದು, ನಿಮ್ಮ ಬಾಸ್ ಅನ್ನ ಗ್ರೇಟ್ ಅಂತ ಹೇಳ್ಬೇಕು ನಾವು. ಹೌದು. ಓಕೆ ವಿನಿತಾ, ಹಾಗಾದ್ರೆ ಕ್ವಶನ್ಸ್ ಗೆ ಆನ್ಸರ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ರೂಲ್ಸ್ ಎಲ್ಲ ಗೊತ್ತಿದೆಯಲ್ಲ ನಿಮ್ಗೆ? ಟೋಟಲಿ 4 ಕ್ವಶನ್ಸ್ ನಾವು ಕೇಳ್ತೇವೆ. ಸೊ ಫಸ್ಟ್ 2 ಕ್ವಶನ್ ಬಂದ್ಬಿಟ್ಟು ನಿಮಗೆ ಜನರಲ್ ನಾಲೆಜ್ ಕ್ವಶನ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೆ 4 ಆಪ್ಷನ್ಸ್ ಇರುತ್ತೆ 2 ಕ್ವಶನ್ಗಳಿಗೆ ಕೂಡ. 30 ಸೆಕೆಂಡ್ಸ್ ಟೈಮ್ ಇರುತ್ತೆ. ಸೊ 2 ಕ್ವಶನ್ ಗೆ ನೀವು ಆನ್ಸರ್ ಹೇಳಿದ್ರೆ ನೀವು ಥರ್ಡ್ ರೌಂಡ್ ಗೆ ಕ್ವಾಲಿಫೈ ಆಗ್ತೀರಾ. ಥರ್ಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಬ್ಲರ್ಡ್ ಇಮೇಜ್ ಅನ್ನ ನಾವು ಪ್ಲೇ ಮಾಡ್ತೇವೆ. ಓಕೆ, ಒಬ್ಬ ಫೇಮಸ್ ವ್ಯಕ್ತಿಯ ಬ್ಲರ್ಡ್ ಇಮೇಜ್. ಅದಕ್ಕೂ ಆನ್ಸರ್ ಮಾಡಿದ್ರೆ 4 ಆಪ್ಷನ್ಸ್ ಇರುತ್ತೆ. ಅದಕ್ಕೂ ನೀವು ಆನ್ಸರ್ ಮಾಡಿದ್ರೆ ಫೋರ್ತ್ ರೌಂಡ್ ಬಂದ್ಬಿಟ್ಟು ಏನಪ್ಪಾ ಕ್ಲೂ? 4 ಆಪ್ಷನ್ ಕೊಡ್ತೀವಲ್ಲ, ಇದರಿಂದ ಜಾಸ್ತಿ ಕ್ಲೂ ಬೇಕಾ ನಿಮಗೆ? 3 ಕ್ವಶನ್ಸ್ ಗಳಿಗೂ ನಿಮ್ಗೆ ಆಪ್ಷನ್ ಇರುತ್ತೆ. 4ನೇ ಕ್ವಶನ್ ಬಂದ್ಬಿಟ್ಟು ವಿಡಿಯೋ ರೌಂಡ್, ಅಂದ್ರೆ ವಿಡಿಯೋ ಬೈಟ್ ಅನ್ನ ಒಂದು ಪ್ಲೇ ಮಾಡ್ತೀವಿ. ಒಂದು ಫೇಮಸ್ ಜಾಗದ ನೀವು ಹೋಗಿರ್ಬೋದು, ನೀವು ಆ ಪ್ರದೇಶದ ಬಗ್ಗೆ ಕೇಳಿರ್ಬೋದು. ಎಸ್ ಕಿರಣ್, ಹಾಗಾದ್ರೆ ಕ್ವಶನ್ಸ್ ಹೋಗೋಣವಾ? ಎಸ್, ಓಕೆ ವಿನಿತಾ ಅವರೇ, ನಿಮ್ಮ ಕ್ವಶನ್ಸ್, ಫಸ್ಟ್ ಕ್ವಶನ್ ನೋಡೋಣವಾ? ಎಸ್, ಓಕೆ, ಸ್ಕ್ರೀನ್ ಮೇಲೆ ನಿಮ್ಮ ಕ್ವಶನ್ಸ್ ಪ್ಲೀಸ್. ಮಾನವನ ದೇಹದಲ್ಲಿರುವ ರಕ್ತದ ಪ್ರಮಾಣವೆಷ್ಟು? ಎ ಆಪ್ಷನ್ 9%, ಬಿ ಆಪ್ಷನ್ 7%, ಸಿ 10%, 4ನೇ ಆಪ್ಷನ್ 5%. 30 ಸೆಕೆಂಡ್ಸ್ ಇದೆ. ಟೈಮ್ ಓಡ್ತಾ ಇದೆ. 9, 9ರಷ್ಟು. 100%? ಅಂದಾಜಿಗೆ ಕಲ್ಲು ಹೊಡಿತಿದ್ದೀರಾ ಅಲ್ಲ 100% ಆಗಿ ಹೇಳ್ತಾ ಇದ್ದೀರಾ? ಟೈಮ್ ಓಡ್ತಾ ಇದೆ. 5 ಸೆಕೆಂಡ್ಸ್. ರ್ಯಾಂಕ್ ಸ್ಟೂಡೆಂಟಾ ನೀವು? ಹಂಗಂದ್ರೆ ಬಿಡಿ, ಆಯುರ್ವೇದ ಡಿಪಾರ್ಟ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ ಸೈನ್ಸ್ ಗೊತ್ತೇ ಇರುತ್ತೆ. ಸೊ ಆಪ್ಷನ್ ಎ 9% ಅಲ್ವಾ? ಏನಾದ್ರೂ ಚೇಂಜ್ ಮಾಡ್ತೀರಾ ಆನ್ಸರ್ನ? ಇಲ್ಲ, ಫ್ರೀಸ್. ಚೇಂಜ್ ಮಾಡಬಹುದಾ? ನಮ್ಗೆ ಟೈಮ್ ಔಟ್ ಆದ್ಮೇಲೆ ಆಗಲ್ಲ, ಅದಕ್ಕಿಂತ ಮುಂಚೆ ಸುಮ್ನೆ ಕೇಳಿದ್ರಿ. ಓಕೆ, ಹಾಗಾದ್ರೆ ವಿನಿತಾ ಅವರೇ, ನಿಮ್ಮ ಆನ್ಸರ್ ಏನಂತ ನೋಡೋಣವಾ? ನೀವು ಕೊಟ್ಟಂತಹ ಆನ್ಸರ್ ಸರಿನಾ ತಪ್ಪಾ ಅಂತ ನೋಡುವಂತಹ ಸಮಯ. ಆನ್ಸರ್ ಬರಲಿ ಸ್ಕ್ರೀನ್ ಮೇಲೆ.
ವಿನುತಾ ಅವರು ಕೊಟ್ಟಂತ ಆನ್ಸರ್ 9ರಷ್ಟು ಸರಿಯಾ ತಪ್ಪ? ವಾವ್, ಇಟ್ಸ್ ಕರೆಕ್ಟ್. ವಿನುತಾ ಅವರೇ ಗ್ರೇಟ್ ಗ್ರೇಟ್. ನೋಡಿ ಸಾರ್ಥಕ ಆಯ್ತಾ? ಹೌದು. ಅಲ್ಲ, ನೀವು ಸೈನ್ಸ್ ಅಂತ ಹೇಳ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಬಿಡಿ, ಕರೆಕ್ಟ್ ಪಕ್ಕ ಆನ್ಸರ್ ಕೊಟ್ಟಿರ್ತೀರಾ ಅಂತ. ಓಕೆ ವಿನುತಾ, ಎಸ್ ಓಕೆ ವಿನುತಾ ಅವ್ರ, ಹಾಗಾದ್ರೆ ಸೆಕೆಂಡ್ ಕ್ವಶನ್ ಏನಂತ ನೋಡೋಣವಾ? ಓಕೆ ವಿನುತಾ ಅವರಿಗೋಸ್ಕರ ಸೆಕೆಂಡ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಎಸ್ ವಿನುತಾ ಅವರೇ, ಜೈನ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಕರ್ನಾಟಕದ ಸ್ಥಳ ಯಾವುದು? ಆಪ್ಷನ್ ಎ ಧರ್ಮಸ್ಥಳ, ಆಪ್ಷನ್ ಬಿ ವಿಠಲಪುರ, ಆಪ್ಷನ್ ಸಿ ಶ್ರವಣ ಬೆಳಗೊಳ, ಆಪ್ಷನ್ ಡಿ ಮೂಡಬಿದ್ರೆ. ಜೈನ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಕರ್ನಾಟಕದ ಸ್ಥಳ. ನಿಮ್ಮ ಟೈಮ್ ಓಡ್ತಾ ಇದೆ. ಮೂಡಬಿದ್ರೆ. ಆಪ್ಷನ್ ಡಿ 100% ಲಾಕ್ ಮಾಡೋದಾ? ಪಕ್ಕನಾ? ಚೇಂಜ್ ಏನಾದ್ರು ಮಾಡ್ತೀರಾ? ಗೊತ್ತಾ ಜೈನ ಕಾಶಿ ಬಗ್ಗೆ ಏನಾದ್ರು ಸ್ಥಳ ವಿಶೇಷತೆ? ಹೌದಾ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ಎಲ್ಲಾದ್ರೂ ಕೇಳಿದೀರಾ ಏನಾದ್ರೂ ಈ ಸ್ಥಳದ ಬಗ್ಗೆ? ಇರಬಹುದು ಅಂತ. ಎಷ್ಟು? 80% ಅಷ್ಟು ಹೇಳ್ತಾ ಇದ್ದೀರಾ? 90% ನೋಡಿ. ಆಗ 9% ಗೆ ಆನ್ಸರ್ ಕೊಟ್ಟಿದ್ದಾರೆ, ಈಗ 90% ತನಕ ಮುಟ್ಟಿದ್ದಾರೆ. ಓಕೆ ಓಕೆ ಕಿರಣ್, ಹಾಗಾದ್ರೆ ವಿನುತಾ ಅವರು ಕೊಟ್ಟಂತ ಆನ್ಸರ್ ಕರೆಕ್ಟಾ ತಪ್ಪಾ ಅಂತ ನೋಡೋಣವಾ? ಎಸ್, ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಎಸ್, ವಿನುತಾ ಅವರು ಆಪ್ಷನ್ ಡಿ ಮೂಡಬಿದ್ರೆ ಅಂತ ಹೇಳಿದ್ದಾರೆ. ಆನ್ಸರ್ ಕರೆಕ್ಟ್. ವಾವ್, ಪಟಪಟ ಅಂತ ನೋಡಿ ಹೇಗೆ. ಫಸ್ಟ್ ಕಾಲರ್ ಬೇರೆ. ಹೌದು ನೋಡಿ ವಿನುತಾ ಅವರ ಆನ್ಸರ್ ಕೊಟ್ಟರೆ ನಮ್ದು ಪ್ರೈಸಸ್ ಎಲ್ಲ ಖಾಲಿ ಆಗ್ತದೆ ಅಂತ ಇವಾಗ. ಹೌದು, ನೀವು ಈ ತರ ಪಟಪಟ ಅಂತ ಆನ್ಸರ್ ಕೊಟ್ರೆ ಪ್ರೈಸ್ ಕೊಡೋದು ಬೇಡವಾ ಎಲ್ಲರಿಗೂ? ನಾವು ಕೊಡ್ಲಿಕ್ಕೆ ಅಂತಲೇ ಇಲ್ಲಿ ನಿಂತಿರೋದು. ಹೌದು, ಅದಕ್ಕೆ ನೋಡಿ ಈಸಿ ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ, ಪಟಪಟ ಅಂತ ಆನ್ಸರ್ ಮಾಡ್ಲಿ ಅಂತ. ಓಕೆ ವಿನುತಾ ಅವರೇ, ಮತ್ತೆ ಮನೆಯಲ್ಲಿ ಯಾರೆಲ್ಲ ಇರೋದು? ಮಮ್ಮಿ, ಬ್ರದರ್, ನೀವು. ಓ, ಬೆಕ್ಕು ಕೂಡ ಇದ್ಯಾ? ಬೆಕ್ಕಿಗೆ ಏನಾದ್ರು ಹೆಸರಿಟ್ಟಿದ್ದೀರಾ? ಬಿಲ್ಲು ಮತ್ತು ಬಾಣವ? ಬಾಣ ಅಲ್ಲ, ಶ್ಯಾಡೋ. ಓಕೆ 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 ವಿನುತಾ ಅವರೇ, ಹಾಗಾದ್ರೆ ಥರ್ಡ್ ಕ್ವಶನ್ ಏನಂತ ನೋಡೋಣವಾ? ಎಸ್, ಜೋಶಲ್ಲಿದ್ದಾರೆ ಎಲ್ಲ ಆನ್ಸರ್ ಕರೆಕ್ಟ್. ಹೌದು. ಓಕೆ ವಿನುತಾ ಅವರ ಥರ್ಡ್ ಕ್ವಶನ್ ಏನು? ಸ್ಕ್ರೀನ್ ಮೇಲೆ ಕ್ವಶನ್ಸ್ ಬರಲಿ. ಎಸ್ ವಿನುತಾ ಅವರೇ, ಥರ್ಡ್ ಕ್ವಶನ್ ನೋಡಿ, ಒಂದು ಇಮೇಜ್ ಪ್ಲೇ ಆಗಿದೆ. ಸೊ ಆಪ್ಷನ್ಸ್ 4 ಆಪ್ಷನ್ ಇದೆ. ಫಸ್ಟ್ ಯಾರು ಅಂತ ನೀವು ಹೇಳ್ಬೇಕು. ಹೌದು, ಗಣೇಶ್, ದಿಗಂತ್, ಪುನೀತ್, ಸುನಿಲ್. ಯಾರಿದು? ಆಗಿರಬಹುದುನಾ? 50%? 100% ಪುನೀತಾ? ಡೌಟೇ ಇಲ್ಲ. ಲಾಕ್ ಮಾಡದಾ? ಡೌಟೇ ಇಲ್ವಾ? ಚೂರ್ 1%? ಏ ನೋಡಿ, ನಂಗೇನೋ ಗಣೇಶ್ ತರ ಅನ್ಸ್ತಿದ್ದಾರೆ. ಗಣೇಶ್ ಇರ್ಬೋದೇನು? ಇಲ್ಲ, ಪುನೀತನಾ? 100%. ಕಿರಣ್ ಹೆಂಗೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಫ್ಯಾನಾ ನೀವು? ಪುನೀತ್ ರಾಜ್ಕುಮಾರ್ ಡೈ ಹಾರ್ಡ್ ಫ್ಯಾನಾ ಹೇಗೆ? ಪಕ್ಕ ಅಭಿಮಾನಿ. ಯಾವ ಫಿಲಂ ಇಷ್ಟ ಪುನೀತ್ ಅವ್ರದ್ದು? ಪುನೀತ್ ಅವ್ರದ್ದು ಯಾವ ಫಿಲಂ ಇಷ್ಟ? ಯಾವ ಫಿಲ್ಮ್, ಚಲನಚಿತ್ರ ಯಾವ್ದು ಇಷ್ಟ ಪುನೀತ್ ಅವ್ರದ್ದು? ಮೋಸ್ಟ್ಲಿ ಎಲ್ಲಾ ಇಷ್ಟ ಅನ್ಸುತ್ತೆ. ಅದಕ್ಕೆ ಬಟ್ ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ ಕಿರಣ್, ಕಾಲ್ ಕಟ್ ಆಗೋಯ್ತು ವಿನುತಾ ಅವ್ರದ್ದು. ಅಯ್ಯೋ, ಏನೋ ಕನೆಕ್ಷನ್ ಪ್ರಾಬ್ಲಮ್ ಏನಾದ್ರೂ ಇರಬಹುದು. ಹೌದು, ಹೌದು, ಇನ್ನಷ್ಟು ಬಹುಮಾನವನ್ನ ಕೂಡ ಗೆಲ್ತಿದ್ರು. ಸಾರಿ ವಿನುತಾ, ಬಟ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಬಟ್ ಮತ್ತೆ ಟ್ರೈ ಮಾಡಿ, ಮತ್ತೆ ಕರೆ ಮಾಡಿ ಮಾತಾಡಿ. ಹೌದು, ನಿಮ್ಮಂತ ಕಂಟೆಸ್ಟೆಂಟ್ಗಳು ಬೇಕು. ಹೌದು, ಬಟ್ ಅನ್ಫಾರ್ಚುನೇಟ್ಲಿ ಕಾಲ್ ಕಟ್ ಆಯ್ತು. ವೆರಿ ಸಾರಿ ಫಾರ್ ದಟ್. ಓಕೆ ಎಸ್ ಕಿರಣ್, ಹಾಗೆ ಇವತ್ತು ಸ್ಪೆಷಲ್ ಏನೋ ಇದೆಯಂತಲ್ಲ, ಏನ್ ಇವತ್ತು ಸ್ಪೆಷಲ್ ಏನ್ ಗೊತ್ತಾ? ಏನು? ಇವತ್ತು ಬಂದ್ಬಿಟ್ಟು ಸಂಡೇ. ಇವತ್ತು ಸ್ಯಾಟರ್ಡೆ ಅಲ್ವಾ? ನಾಳೆ ಸಂಡೇ. ಇವತ್ತು ಸಂಡೇ ಮಾರ್ರೆ. ನಾಳೆ ಸಂಡೇ ಮಾರ್ರೆ. ಇವತ್ತು ಸ್ಯಾಟರ್ಡೆ. ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಸ್ಕೂಲಲ್ಲಿ ಕಲಿಸ್ಲಿಲ್ವಾ? ಇವತ್ತು ನ್ಯಾಷನಲ್ ಸಂಡೇ. ಯಾವುದು ನ್ಯಾಷನಲ್ ಸಂಡೇ ಅಂದ್ರೆ ಗೊತ್ತಾ? ಅಂದ್ರೆ ರಾಷ್ಟ್ರೀಯ ಪುತ್ರರ ದಿನ ಅಂತ. ಇವತ್ತು ಸನ್ಸ್ ಡೇ. ಇವತ್ತು ನಮ್ದು ಡೇ. ಇವತ್ತು ನಿಮ್ದೇನಿಲ್ಲ. ನಮ್ದೇನಿಲ್ಲ ಬಿಡಿ, ಎಲ್ಲ ನಿಮ್ದೆ. ಇನ್ನೇನು ಯಾವಾಗ್ಲೂ ಒಂದೊಂದ್ ಡೇ ಮಾಡ್ತಾನೆ ಇರ್ತೀವಿ. ವುಮೆನ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ. ಅದಕ್ಕೆ ಇವತ್ತು ನಿಮಗೆ ಕೊಟ್ಬಿಟ್ಟಿದೀವಿ, ನಿಮ್ಮ ದಿನಾಚರಣೆ ಆಚರಿಸ್ಕೊಳ್ಳಿ ಅಂತ. ಕೊಟ್ಬಿಟ್ಟಿದ್ದೀರಾ ಅಂತ ನಾವು ತಗೊಂಡ್ಬಿಟ್ಟಿದ್ದೀವಿ. ಹಾಗೆ ಎಸ್ ನೋಡಿ ವೀಕ್ಷಕರೇ, ಇವತ್ತು ನ್ಯಾಷನಲ್ ಸಂಡೇ, ರಾಷ್ಟ್ರೀಯ ಪುತ್ರರ ದಿನಾಚರಣೆ. ನಿಮ್ಮ ಗಂಡು ಮಕ್ಕಳನ್ನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ನಿಮ್ಮ ಗಂಡು ಮಕ್ಕಳನ್ನ ನೀವು ಹೇಗೆ ಬೆಳೆಸ್ತೀರಾ, ಸಮಾಜದಲ್ಲಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ನೆಕ್ಸ್ಟ್ ಪ್ರಜೆ ಆಗ್ಬೇಕಿದ್ರೆ ಯಾವ ರೀತಿ ಬೆಳೆಸ್ತೀರಾ? ಕಿರಣ್ ಏನ್ ಗೊತ್ತಾ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ. ಎಸ್, ಹಲೋ, ಹಾಯ್, ಯಾರಿದು? ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
ನಾನು ಸುಮಾ ಸುಮಾ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಡ್ಡೋಡಿಯಿಂದ. ನಿಡ್ಡೋಡಿ. ಓಕೆ ಸುಮಾ ಮೇಡಮ್ ಏನ್ ಮಾಡ್ಕೊಂಡಿರೋದು? ನಾನು ಮನೆಯಲ್ಲಿ ಗೃಹಿಣಿ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಇದು ಮೊದಲೇ ಸಾರಿ ನೋಡ್ತಾ ಇರೋದಾ? ಓಕೆ, ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತುಂಟಲ್ಲ? ಈಗ ನೋಡಿದೆ ಅಷ್ಟೇ, ಗೊತ್ತಾಯ್ತು ಸ್ವಲ್ಪ. ಓಕೆ, 4 ರೌಂಡ್ಸ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಜನರಲ್ ನಾಲೆಜ್ ಕ್ವೆಶನ್ಸ್, ಅದಕ್ಕೆ ಆನ್ಸರ್ ಮಾಡಬೇಕು 30 ಸೆಕೆಂಡ್ಸ್ ಒಳಗಡೆ. ಮೂರನೇ ರೌಂಡ್ ಫೋಟೋ ಕೊಟ್ಟಿರ್ತೀವಿ, ಅದಕ್ಕೆ ಯಾರು ಅಂತ ಆನ್ಸರ್ ಮಾಡಬೇಕು 30 ಸೆಕೆಂಡ್ಸ್. ನಾಲ್ಕನೇದಲ್ಲಿ ವಿಡಿಯೋ ಪ್ಲೇ ಆಗುತ್ತೆ, ಆ ವಿಡಿಯೋ ಎಲ್ಲಿದ್ದು ಅಂತ ಹೇಳ್ಬೇಕು. ಓಕೆನಾ? ಎಸ್. ಓಕೆ ವಿನುತಾ ಅವ್ರೆ, ನಿಮ್ಮ ಫಸ್ಟ್ ಕ್ವೆಶನ್ ಏನಂತ ನೋಡೋಣವಾ? ಎಸ್. ಓಕೆ, ನಮ್ಮ ಕಾಲರ್ನ ಫಸ್ಟ್ ಕ್ವೆಶನ್ ಏನಂತ ಸ್ಕ್ರೀನ್ ಮೇಲೆ ಕ್ವೆಶನ್ಸ್ ಬರಲಿ. ಎಸ್, ಕರ್ನಾಟಕದ ಯಾವ ನಗರಿಯನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಕುಂದಾಪುರ. ಬೆಳಗಾವಿ ಹೌದು. ಕರೆಕ್ಟಾ? ಇರಬಹುದು. ಡೌಟ್ ಅಲ್ಲಿ ಹೇಳ್ತಾ ಇದ್ದೀರಾ? ಟೈಮ್ ಇದೆ, ಥಿಂಕ್ ಮಾಡಿ. ನೋಡಿ 10 ಸೆಕೆಂಡ್ಸ್ ಇದೆ, ಥಿಂಕ್ ಮಾಡಿ. ಇರ್ಲಿ, ಅದೇ ಬೆಳಗಾವಿ ಸಿ ಇರ್ಲಿಯಾ? 100% ಚೇಂಜ್ ಏನಾದ್ರು ಮಾಡ್ತೀರಾ? ಬೇಡ, ಬೆಳಗಾವಿ ಪಕ್ಕ. ಬೆಳಗಾವಿನ ಲಾಕ್ ಮಾಡಿದೀವಿ ನಾವೀಗ. ಓಕೆ, ಬೆಳಗಾವಿಗೆ ಯಾರು ಹೋಗುವಾಗಿಲ್ಲ, ಲಾಕ್ ಮಾಡಿದೀವಿ. ಲಾಕ್, ಫುಲ್ ಲಾಕ್. ಹೇಗೆ 100% ಆಗಿ ಹೇಳ್ತಿದ್ದೀರಲ್ಲ, ಗೊತ್ತಿತ್ತಾ ಆನ್ಸರ್ ಏನಾದ್ರು? ಸ್ವಲ್ಪ ಓದಿದೆ ನೆನಪು. ಇವತ್ತು ಪ್ರಯೋಜನಕ್ಕೆ ಬಂತದ್ದು ಓದಿದ್ದೆಲ್ಲ. ಹೌದು, ಪ್ರಯೋಜನಕ್ಕೆ ಬಂತಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಹೌದು. ಓಕೆ, ಹಾಗಾದ್ರೆ ಮೇಡಮ್ ನಿಮ್ಮ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್. ಓಕೆ, ಮೇಡಮ್ ಕೊಟ್ಟಂತ ಆನ್ಸರ್ ಸರಿಯಾ ತಪ್ಪಾ? ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಆಪ್ಷನ್ ಸಿ ಬೆಳಗಾವಿ ಕೊಟ್ಟಿದ್ರು. ಹೌದು. ಈ ಆನ್ಸರ್ ಕರೆಕ್ಟಾ ರಾಂಗಾ? ವಾವ್, ಇಟ್ಸ್ ಕರೆಕ್ಟ್. ಸರಿಯಾದ ಉತ್ತರ. ಎಲ್ಲ ಕರೆಕ್ಟ್ ಆಗಿ ಹೇಳ್ತಿರಲ್ಲ ಮೇಡಮ್, ಕಂಗ್ರಾಚುಲೇಷನ್ಸ್. ಓ, ಏನ್ ಮಾಡ್ಕೊಂಡಿದ್ರು ನೀವು ಕಾಲೇಜಲ್ಲಿ? ಕಾಲೇಜಾ? ಹೌದೌದು, ನಾನು BA. ಓ, ಹಾಗೆ ಸ್ವಲ್ಪ ಸೋಷಿಯಲ್ ಬಗ್ಗೆ ಗೊತ್ತಿದೆ ಅಲ್ವಾ? ಓಕೆ, ಮತ್ತೆ ಮನೆಯಲ್ಲೆಲ್ಲ ಯಾರೆಲ್ಲ ಇರೋದು? ಮನೆಯಲ್ಲಿ ನಾವು ಒಂದು 5 ಜನ ಇದ್ದೇವೆ. 5 ಜನ ಇದ್ದೀರಾ? ಓಕೆ, ನೀವು ಮಾತ್ರ ಮನೆಯಲ್ಲಿ ಎಲ್ಲ ಕೆಲಸಕ್ಕೆ ಹೋಗ್ತಾರೆ? ಹೌದಾ? ಓಕೆ, ಹಾಗಾದ್ರೆ ನಿಮ್ಮ ಸೆಕೆಂಡ್ ಕ್ವೆಶನ್ ಏನಂತ ನೋಡೋಣವಾ? ಎಸ್. ಓಕೆ, ಮೇಡಮ್ದು ಸೆಕೆಂಡ್ ಕ್ವೆಶನ್ ಏನಂತ ನೋಡೋಣ ಕಿರಣ್. ಎಸ್, ಕ್ವೆಶನ್ ಬರ್ಲಿ ಸ್ಕ್ರೀನ್ ಮೇಲೆ. ಪ್ರಸಿದ್ಧ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನ ಬರೆದವರು ಯಾರು? ಬಿ ಶಿವರುದ್ರಪ್ಪ, ಕುಪ್ಪಳ್ಳಿ ವೆಂಕಟಪ್ಪ, ಪೂರ್ಣಚಂದ್ರ ತೇಜಸ್ವಿ, SL ಭೈರಪ್ಪ. ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕಾನ್ಫಿಡೆಂಟ್. BA ಅಲ್ವಾ? ಇದೆಲ್ಲ ಬಂದೇ ಇರುತ್ತೆ ಅವ್ರಿಗೆ ಅಲ್ವಾ? ಓಕೆ, ಕುವೆಂಪು ಅವ್ರದ್ದು ಬೇರೆ ಎಲ್ಲ ಕೃತಿ ಗೊತ್ತಾ ನಿಮ್ಗೆ? ಓದ್ತಿದ್ರಾ? ಪಾಠದಲ್ಲಿ ಇರ್ತದೆ ಹಾಗೆ. ಸೊ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಕರೆಕ್ಟ್. ವಿಶೇಷತೆ ಏನ್ ಗೊತ್ತಾ? ನಾವು ಪ್ರಶ್ನೆನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಆನ್ಸರ್ ಕೊಡ್ತಿದ್ದಾರೆ. ಹೌದು, ಆಪ್ಷನ್ ಬೇಡವಾ ಅಂತ ನಿಮ್ಗೆ ತೆಗ್ಬಿಡೋದು ಆಪ್ಷನ್ ಅನ್ನ. ನೆಕ್ಸ್ಟ್ ರೌಂಡ್ ಗೆ ಆಪ್ಷನ್ಸ್ ಬೇಡವಾ ಹಾಗಾದ್ರೆ? ಬೇಕಂತೆ. ಓಕೆ ಮೇಡಮ್, ಹಾಗಾದ್ರೆ ನೀವು ಕೊಟ್ಟ ಆನ್ಸರ್ ಸರಿಯಾ ತಪ್ಪ ಅಂತ ನೋಡೋಣವಾ? ಎಸ್. ಓಕೆ, ಸ್ಕ್ರೀನ್ ಮೇಲೆ ಆನ್ಸರ್ ಬರ್ಲಿ. ಕುಪ್ಪಳ್ಳಿ ವೆಂಕಟಪ್ಪ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಆನ್ಸರ್, ವಾವ್, ಈ ಆನ್ಸರ್ ಕರೆಕ್ಟ್. ಕುಪ್ಪಳ್ಳಿ ವೆಂಕಟಪ್ಪ ಅಂದ್ರೆ ಕುವೆಂಪು ಅವರು. ಹೌದು, ಖಂಡಿತ. ಸೊ ಹೇಗೆ ಅನ್ಸುತ್ತೆ ಮೇಡಮ್? 2 ಕ್ವೆಶನ್ಸ್ ಗೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀರಾ. ಸ್ವಲ್ಪ ಲೇಟ್ ಆಗ್ತದೆ, ಸ್ವಲ್ಪ ಡಿಲೇ ಆಗುತ್ತೆ. ಹೌದು, ಟೆಕ್ನಿಕಲ್. ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾವು ಹೇಳೋದನ್ನ, ಕ್ವೆಶ್ಚನ್ ಗಳನ್ನ ಮತ್ತೆ ಆಪ್ಷನ್ ಗಳನ್ನ. ಆಪ್ಷನ್ ಬೇಕಾಗಿಲ್ಲ. ಹೌದು ಮೇಡಮ್, ಮಕ್ಳಿದ್ದಾರ ನಿಮ್ಗೆ? ಮಗನ ಮಗಳ? ಮಗ. ಹಾಗಾದ್ರೆ ಇವತ್ತು ಸ್ಪೆಷಾಲಿಟಿ ಗೊತ್ತಾ? ಇವತ್ತಿದ್ದು ಇವತ್ತು ವರ್ಲ್ಡ್ ಸನ್ ಡೇ, ಮಗನ ದಿನಾಚರಣೆ, ನ್ಯಾಷನಲ್ ಸನ್ಸ್ ಡೇ, ರಾಷ್ಟ್ರೀಯ ಪುತ್ರರ ದಿನ ಅಂತ. ವಿಶ್ ಮಾಡಿ ನಿಮ್ ಮಗಂಗೆ. ನೋಡಿ, ನೀವು ಕರೆಕ್ಟ್ ಆಗಿ ಇನ್ನು ಥರ್ಡ್ ರೌಂಡ್ ಮತ್ತೆ 4th ರೌಂಡ್ ಅಲ್ಲಿ ಕರೆಕ್ಟ್ ಆನ್ಸರ್ ಕೊಟ್ರೆ ಮಗಂಗೆ ವಿಶ್ ಮಾಡೋದ್ರ ಜೊತೆ ಬಹುಮಾನ ಕೂಡ ಸಿಗುತ್ತೆ ಮಗಂಗೆ ಅಲ್ವಾ? ಖುಷಿ ಆಗುದಿಲ್ವಾ? ಓಕೆ ಮೇಡಮ್, ಹಾಗಾದ್ರೆ ನಿಮ್ಮ ಥರ್ಡ್ ಕ್ವೆಶನ್ ಏನಂತ ನೋಡೋಣವಾ? ಎಸ್ ಕಿರಣ್, ಮೇಡಮ್ಗೋಸ್ಕರ ಥರ್ಡ್ ಕ್ವೆಶನ್ ಏನಂತ ನೋಡೋಣ ಸ್ಕ್ರೀನ್ ಮೇಲೆ. ಎಸ್, ಒಂದು ಪಿಕ್ಚರ್ ಪ್ಲೇ ಆಗಿದೆ, ಥರ್ಡ್ ಇಮೇಜ್ ಬಂದಿದೆ. ಎಸ್, ಇವರು ಯಾರು ಅಂತ ನೀವು ಊಹಿಸಿಕೊಂಡು ಹೇಳಬೇಕಾಗುತ್ತೆ. ಎ ವಿಜಯ ರಾಘವೇಂದ್ರ. ಎಸ್, ಆಪ್ಷನ್ಸ್ ಬಂದ್ಬಿಟ್ಟು ನಾನು ಹೇಳ್ತೀನಿ. ವಿಜಯ ರಾಘವೇಂದ್ರ ಆಪ್ಷನ್ ಎ, ಆಪ್ಷನ್ ಬಿ ಗಣೇಶ್, ಆಪ್ಷನ್ ಸಿ ಶ್ರೀ ಮುರಳಿ, ಆಪ್ಷನ್ ಡಿ ಅನಿರುದ್ಧ್. ಬರ್ಲಿಲ್ವಾ ಇನ್ನು ಕೂಡ?
ಇಲ್ಲ ಬರ್ಲಿಲ್ಲ. ಈಗ ಬಂತಾ? ಹಾ ಈಗ ಬಂದೆ. ಯಾರಾಗಿರ್ಬೋದು? ಗಣೇಶ ಪಕ್ಕ ಇಷ್ಟವಾ ಗಣೇಶ್? ಇಷ್ಟ ಅಲ್ಲ, ನೋಡಿದ್ದೆ. ನೋಡಿದ್ರಿ? ಇಷ್ಟನೇ. ಓಕೆ. ಇಷ್ಟ. ಅಲ್ಲ ಏನಾದ್ರು ಚೇಂಜ್ ಮಾಡಿದ್ರೆ ಶ್ರೀಮುರಳಿ ತರ ಕಾಣಿಸ್ತಾ ಇದೆ. ಹೌದು ಇಲ್ಲ, ಅದು ಗಣೇಶ್. ಪಕ್ಕನಾ? ಪಕ್ಕ ಪಕ್ಕ. 100%. ಹೌದೌದು. ನೋಡಿ ಟೈಮ್ ಓಡ್ತಾ ಇದೆ. 1 ಸೆಕೆಂಡ್ ಟೈಮ್ ಔಟ್. ಇಲ್ಲ ಪಕ್ಕನಾ? ಯಾರು ಚೇಂಜ್ ಮಾಡಲ್ಲ ಆಪ್ಷನ್. 100%. ಹೌದು, ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ಗಣೇಶ ಅಂತ. ಗಣೇಶದ ಫಿಲ್ಮ್ ನೋಡ್ತಿದ್ರಾ? ಹಾ ನೋಡಿದ್ದೇನೆ. ನೋಡಿದಿರಾ? ಯಾವ್ದು ಇಷ್ಟ ಗಣೇಶದ? ಮುಂಗಾರು ಮಳೆ. ಮುಂಗಾರು ಮಳೆ, ಅದೇ ಫೇಮಸ್ ಎಲ್ಲರಿಗೂ. ಸ್ಪೆಷಾಲಿಟಿ ಏನ್ ಹೇಳಿ? ಒಂದ್ ಟೈಮ್ ಅಲ್ಲಿ ಇದೇ ರೀತಿ ಅವರು ಕೂಡ ಇದ್ರು, ಆಂಕರ್ ಆಗಿ ಟಿವಿಗಳಲ್ಲಿ ನಡೆಸ್ತಾ ಇದ್ರು. ಹೌದು, ಉದಯ ಟಿವಿಯಲ್ಲಿ ನೀವು ಅವಾಗಿಂದ ನೋಡ್ತಾ ಇದ್ರಾ ಅಂತ ಅವರ ಪ್ರೋಗ್ರಾಮ್ಸ್ ಎಲ್ಲ? ನೋಡ್ತಿದ್ರಾ? ಅವರಿಂದಲೇ ನಿಮ್ಗೆ ಬಹುಮಾನ ಬರುತ್ತಾ ಇಲ್ವಾ ನೋಡೋಣ. ಎಸ್, ಓಕೆ. ಹಾಗಾದ್ರೆ ನಿಮ್ಮ ಥರ್ಡ್ ಕ್ವಶನ್ಗೆ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್, ಓಕೆ. ಮೇಡಮ್ ಕೊಟ್ಟ ಆನ್ಸರ್ ಸರಿಯಾ ತಪ್ಪಾ? ಸ್ಕ್ರೀನ್ ಮೇಲೆ ಆನ್ಸರ್ ಬರ್ಲಿ. ಗಣೇಶ್ ಅಂತ ಕೊಟ್ಟಿದ್ದಾರೆ ಆನ್ಸರು. ಈ ಆನ್ಸರ್ ವಾವ್, ಇಟ್ಸ್ ಕರೆಕ್ಟ್ ಆನ್ಸರ್. ಹೌದು, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಿದೆ. ಖುಷಿ ಆಗ್ತದೆ. ಇನ್ನೊಂದು ನೋಡುವ ಲಾಸ್ಟ್. ಯಾರಾದ್ರೂ ಹೆಲ್ಪ್ ಮಾಡ್ತಿದ್ದಾರಾ ಆನ್ಸರ್ಸ್ ಕೊಡ್ಲಿಕ್ಕೆ? ಹೆಲ್ಪ್ ಇಲ್ಲ, ಮಗಳಿದ್ದಾಳೋ? ಹಾಗಾದ್ರೆ ಪರವಾಗಿಲ್ಲ, ಇಬ್ರು ಸೇರಿ ಪಟಪಟ ಅಂತ ಆನ್ಸರ್ ಕೊಡ್ತಾ ಇದ್ದಾರೆ. ಇವತ್ತು ಏನೇ ಆಗ್ಲಿ 4 ಬಹುಮಾನ ನಮ್ಗೆ ಬರ್ಬೇಕಂತ ಹಠ ತೊಟ್ಟು ನಿಂತ ಮಹಿಳೆ ಅಲ್ವಾ? ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. 4ನೇ ಕ್ವಶನ್ ಕೇಳಿ ಆಮೇಲೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಹೌದು ಹೌದು, ಖಂಡಿತವಾಗ್ಲು. ಸೊ ಎಸ್ ಮೇಡಮ್, ಏನಿತ್ತು ಸ್ಪೆಷಲ್? ಸ್ಪೆಷಲ್ ಇವತ್ತು ಚಿಕನ್ ಇತ್ತು. ಚಿಕನ್? ಸ್ಯಾಟರ್ಡೇನೆ ಚಿಕನ್? ನಾಳೆ ಮಟನಾ? ಚಿಕನ್, ನಾಳೆ ಕೂಡ ಚಿಕನ್. ನಿಮ್ದು ಮನೆಯಲ್ಲಿ ಅಂತ ಹೇಳಿದ್ರಿ ನೀವು? ನಿಡ್ಡೋಡಿಯಲ್ಲಿ. ಓಕೆ, ನಾನು ಹೋಗ್ಬಿಟ್ಟು ಬರೋದಾ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹೌದು, ಚಿಕನ್ ಅಲ್ಲ, ಸಂಜೆಗೆ ಹೋಗೋಣ ಅಂತ. ಅವ್ರು ಬೇರೆ ಕರೀತಾ ಇಲ್ಲ ನಮ್ಮ? ಕರೀದಿಲ್ಲ. ಹೌದು, ನಾವೇ ಬರ್ಬೇಕಾ? ಎಂತ ಚಿಕನ್ ಅಲ್ಲಿ ಸ್ಪೆಷಲ್? ಚಿಕನ್ ಸುಕ್ಕ. ಸುಕ್ಕ, ವಾವ್, ವೆರಿ ನೈಸ್. ಬಾಯಲ್ಲಿ ನೀರು ಬರ್ತಾ ಇದೆ. ಹೌದು, ಓಕೆ ಮೇಡಮ್. ಹಾಗಾದ್ರೆ ನಿಮ್ಮ ಲಾಸ್ಟ್ ರೌಂಡ್ ಹೋಗೋಣ. ಲಾಸ್ಟ್ ರೌಂಡ್ಗೆ. ಎಸ್, ಓಕೆ. ಮೇಡಮ್ಗೋಸ್ಕರ ಲಾಸ್ಟ್ ರೌಂಡ್ ನ ಕ್ವಶನ್ ಆಗಿ ವಿಜುವಲ್ ಪ್ಲೇ ಆಗ್ಲಿ ಸ್ಕ್ರೀನ್ ಮೇಲೆ. ಎಸ್ ಮೇಡಮ್, ಕಾಣಿಸ್ತಿದ್ಯಾ? ಬರ್ಲಿಲ್ಲ. ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಜಾಗ ಇದು. ಸೊ ರೀಸೆಂಟ್ ಟೈಮಲ್ಲಿ ನೆರೆ ಬಂತು, ಫ್ಲಡ್ ಬಂತು ಈ ಜಾಗದಲ್ಲಿ. ತುಂಬಾನೇ ಹಾನಿ ಎಲ್ಲ ಆಯ್ತು ಈ ಜಾಗದಲ್ಲಿ. ಜನಜೀವನಕ್ಕೆ ಕೂಡ ತುಂಬಾ ಕಷ್ಟ ಆಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಂತಹ ಒಂದು. ಹೌದು, ಏನ್ ಮೇಡಮ್? ಹೌದು, ಕರಾವಳಿಯಲ್ಲಿ ರೀಸೆಂಟ್ ಆಗಿ. ಹೌದು, ದಕ್ಷಿಣ ಕನ್ನಡದಲ್ಲಿ 1 ಇಯರ್ ಬ್ಯಾಕ್. ಹೌದು, 1 ಇಯರ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಹೌದು, ಮಡಿಕೇರಿಯಲ್ಲೆಲ್ಲ ಫ್ಲಡ್ ಬಂತಲ್ಲ, ಆ ಟೈಮಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರದೇಶದಲ್ಲಿ ಕೂಡ ಬಂದಿತ್ತು. ಆ ಜಾಗನ ನಾವು ತೋರಿಸ್ತಾ ಇದೀವಿ. ಆ ಜಾಗ ಯಾವುದು ಅಂತ ನೀವು ಹೇಳಿ. ಇದೊಂದು ಪ್ರಸಿದ್ಧ ಪುಣ್ಯ ಕ್ಷೇತ್ರ ಇರುವಂತಹ ಜಾಗದ ಪಕ್ಕದಲ್ಲಿ ಇರುವಂತಹ ಊರು ಕೂಡ ಹೌದು. ಹಾ, ಸೊ ನೋಡಿ ಕರೆಕ್ಟ್ ಆಗಿ ಏನಾದ್ರೂ ಐಡಿಯಾ ಬರ್ತಿದ್ಯಾ? ಫ್ಲಡ್ ರೀಸೆಂಟ್ ಆಗಿ ಎಲ್ಲಿ ಬಂತು? ಅದು ನಮ್ಮ ಕರಾವಳಿಯಲ್ಲಿ ಫ್ಲಡ್ ತುಂಬಾ ಕಮ್ಮಿ ಬರೋದು. ಅದರಲ್ಲೂ ಆ ಫ್ಲಡ್ ಬಂದಂತಹ ಟೈಮಲ್ಲಿ ತುಂಬಾನೇ ಹಾನಿ ಆಗಿತ್ತು ಆ ಜಾಗಕ್ಕೆ. ಸೊ ಟೈಮ್ ಆಯ್ತು, ಆನ್ಸರ್ಸ್ ಇನ್ನೂ ಬರ್ಲಿಲ್ಲ ನಂಗೆ. ಏನಾದ್ರೂ ಗೆಸ್ ಮಾಡಿದ್ರ? ಸುಳ್ಯ. ಸುಬ್ರಹ್ಮಣ್ಯ. ಸುಳ್ಯನಾ ಸುಬ್ರಹ್ಮಣ್ಯನಾ? ಸುಬ್ರಹ್ಮಣ್ಯ. 100%? ಇದು ನನಗೆ ಡೌಟ್. ಓಕೆ, ಹಾಗಾದ್ರೆ ಮೇಡಮ್ ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪಾ ಅಂತ ನೋಡೋಣ. ಸುಬ್ರಹ್ಮಣ್ಯ ಅಂತ ಕೊಟ್ರು. ಹೌದು, ಓಕೆ. ಮೇಡಮ್ ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪಾ? ಸ್ಕ್ರೀನ್ ಮೇಲೆ ಆನ್ಸರ್ಸ್ ಪ್ಲೀಸ್. ಎಸ್, ಅಯ್ಯೋ ರಾಂಗ್ ಆನ್ಸರ್. ಹೌದು ಮೇಡಮ್, ಈ ಪ್ಲೇಸ್ ಯಾವ್ದು ಗೊತ್ತಾ? ಈ ಪ್ಲೇಸ್ ಬೆಳ್ತಂಗಡಿಯಲ್ಲಿ ಲಾಸ್ಟ್ ಟೈಮ್ ನೆರೆ ಬಂತು, ಗೊತ್ತಲ್ವಾ? ತುಂಬಾನೇ ನಷ್ಟ. ಹೌದು, ತುಂಬಾನೇ ನಷ್ಟ ಆಯ್ತು, ತುಂಬಾನೇ ಹಾನಿ ಆಯ್ತು ಫ್ಲಡ್ ಬಂದು ಎಲ್ಲ. ಹೌದಲ್ವಾ? ಓಕೆ, ಪರವಾಗಿಲ್ಲ, ಬೇಜಾರೇನ್ ಮಾಡ್ಕೊಂಬೇಡಿ. ಲಾಸ್ಟ್ ಕ್ವಶನ್ ಅಲ್ಲಿ ಆನ್ಸರ್ ರಾಂಗ್ ಆಗಿದೆ, ಆದ್ರೂ ನಿಮ್ಗೆ ಕಾಂಪ್ಲಿಮೆಂಟರಿ ಗಿಫ್ಟ್ ವೋಚರ್ ಖಂಡಿತ ಇದೆ. ಓಕೆನಾ? ಕಾಲ್ ಮಾಡಿದ ಎಲ್ರಿಗೂ ಗಿಫ್ಟ್ ಸಿಗುತ್ತೆ. ಅದೇ ಈ ಕಾರ್ಯಕ್ರಮದ ಸ್ಪೆಷಾಲಿಟಿ. ಹೌದು. ಎಸ್ ಮೇಡಮ್, ಹಾಗಾದ್ರೆ ನೆಕ್ಸ್ಟ್ ಸ್ಯಾಟರ್ಡೆ ಕೂಡ ನಮ್ಗೆ ಕಾಲ್ ಮಾಡ್ಬೇಕಾಯ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಬಾಯ್. ಎಸ್ ಕಿರಣ್, ತುಂಬಾನೇ ಖುಷಿ ಆಯ್ತು ಮೇಡಮ್ ಹತ್ರ ಮಾತಾಡಿ. ಎಲ್ಲ 3 ಕ್ವಶನ್ಗೂ ಆನ್ಸರ್ ಕೊಟ್ಟಿದ್ದಾರೆ, ಪಟ್ಪಡ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಆಪ್ಷನ್ ಗಿಂತ ಮುಂಚೆನೆ ಕೊಟ್ಬಿಟ್ರು. ಸೊ ಇಂತ ಕಂಟೆಸ್ಟೆಂಟ್ ಗಳು ಸಿಗೋದು ಕೂಡ ರೇರ್. ಹೌದು, ನೀವು ಕಾಲ್ ಮಾಡ್ಲೇಬೇಕು ನೆಕ್ಸ್ಟ್ ಸ್ಯಾಟರ್ಡೆ. ನಾವು ಕಾಯ್ತಾ ಇರ್ತೀವಿ, ನಾವು ಕಾಯ್ತಾ ಇರ್ತೀವಿ.
ಓಕೆ ಕಿರಣ್, ಮಾತಾಡಿ ಸ್ವಲ್ಪ ಸುಸ್ತಾಯ್ತು. ಒಂದ್ ಸ್ವಲ್ಪ ಟೀನೋ ಕಾಫಿನೋ ಕುಡ್ಕೊಂಡ್ ಬರೋಣವಾ? ವೀಕ್ಷಕರೆಲ್ಲ ಕುಡಿತಾ ಇದ್ದಾರೆ. ಹೌದು, ನಮ್ಗೆ ಏನಿಲ್ಲ. ಸೊ ವೀಕ್ಷಕರೇ, ಎಲ್ಲೂ ಹೋಗ್ಬೇಡಿ, ರಿಮೋಟ್ ಸೈಡ್ ಅಲ್ಲೇ ಇರ್ಲಿ, ಮುಟ್ಬೇಡಿ. ಹಾಗೆ ಒಂದ್ ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀವಿ, ಓಕೆನಾ? ಸೊ ಯಸ್, ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ಆಫ್ಟರ್ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ಸ್. ಎಸ್ ಕಿರಣ್, ತುಂಬಾನೇ ಜನ ಕಾಲ್ ಮಾಡಿದ್ರು, ಇನ್ನಷ್ಟು ಜನ ಕಾಲ್ ಮಾಡೋರು ಇದ್ದಾರೆ, ಅವ್ರ ಜೊತೆ ಮಾತಾಡಬೇಕು. ಸೊ ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ಇವತ್ತಿನ ಕಾಲರ್ಸ್ ಗಳಿಗೆ ಏನೆಲ್ಲ ಗಿಫ್ಟ್ ವೋಚರ್ಸ್ ಏನೆಲ್ಲ ಗಿಫ್ಟ್ ಇದೆ ಅಂತ ಹೌದು, ಹೆವೆನ್ ರೋಸ್ ಅವರ ಕಡೆಯಿಂದ ಇದೆ, ಹಾಗೆ ಮಾರುತಿ ಸುಜುಕಿ ಅವರ ಕಡೆಯಿಂದ ಇದೆ, ಹಾಗೆ ಇನ್ನು ಶ್ರೇಯಾ ಸ್ವೀಟ್ಸ್ ಅವರ ಕಡೆಯಿಂದ ಹಾಗೆ ಇದೆ, ಹಾಗೆ ಡಿಂಕಿ ಡೈನ್ ಅವರ ಕಡೆಯಿಂದ ಸ್ಪೆಷಲ್ ವೌಚರ್ ಕೂಡ ಇದೆ. ಸೊ ಎಸ್ ಕಿರಣ್, ಹಾಗೆ ಕಾಲರ್ ಕೂಡ ರೆಡಿ ಆಗಿದ್ದಾರೆ, ಮಾತಾಡೋಣ. ಎಸ್, ಹಲೋ, ಹಾಯ್. ಹಲೋ, ಹಾಯ್, ನಮಸ್ತೆ. ನಮಸ್ತೆ ಸರ್, ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಓಕೆ ಓಕೆ ಸರ್, ಹೆಸರು ನಿಮ್ದು? ಯಶೋಧರ. ಯಶೋಧರ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶುಂಠಿಕೊಪ್ಪ, ಮಡಿಕೇರಿ. ವಾವ್, ನೋಡ್ತಾ ಇದ್ದೀರಾ ಕಾರ್ಯಕ್ರಮ? ಹೌದು. ಓಕೆ, ಕಾಫಿ ಆಯ್ತಾ? ಏನಿತ್ತು ಸ್ಪೆಷಲ್ ಕಾಫಿಗೆ? ಅಯ್ಯೋ, ಬರೀ ಬಿಸ್ಕಿಟ್. ಬೇಜಾರಾಯ್ತಾ ಬರೀ ಬಿಸ್ಕಿಟ್ ತಿಂದಿದ್ದಕ್ಕೆ? ಅಷ್ಟಾದ್ರೂ ಕುಡಿದ್ರೆ ಬಿಡಿ, ನಮ್ಗೆ ಅದು ಇಲ್ಲ. ಹೌದು, ನಾವ್ ಇನ್ನೂ ಕುಡಿಬೇಕು ನೋಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ.
ಅಲ್ಲಿ ಹೋದ್ವಿ ಆದ್ರೂ ಅಲ್ಲಿ ಆಗಿರ್ಲಿಲ್ಲ. ಅರ್ಜೆಂಟ್ ಅಲ್ಲಿ ಆಗ್ಲಿಲ್ಲ, ಹೌದು, ಹಂಗೆ ಬಂದ್ಬಿಟ್ಟಿವಿ ವಾಪಸ್. ಅರ್ಜೆಂಟ್ ಕಾಫಿ ಕೊಡ್ತಿದ್ದ. ಹೌದು, ಅರ್ಜೆಂಟ್ ಅಲ್ಲೇ ಆಯ್ತು. ಫಾಲೋ ಮಾಡ್ತಿದ್ದಾರೆ ನೋಡಿ. ನೋಡಿ, ಹೌದು, ಎಲ್ಲ ನೋಡ್ತಾ ಇದಾರೆ ಟೈಮು ಎಷ್ಟು ಗಂಟೆ ಆಯ್ತು ಅಂತ. ಓಕೆ, ಎಷ್ಟೊತ್ತಿನ ಅವ್ರು ಯಾರೆಲ್ಲ ಇರೋದು ಮನೇಲಿ? ಮನೇಲಿದ್ದೀವಿ ಒಂದು 5-6 ಜನ ಇದ್ದೀವಿ. ಎಷ್ಟು ಜನ ಇದ್ದೀರಾ? 6 ಜನ ಇದ್ದೀವಿ. 6 ಜನ, ಜಾಯಿಂಟ್ ಫ್ಯಾಮಿಲಿ. ಹೌದು ಖುಷಿ ಆಗುತ್ತಾ ಜಾಯಿಂಟ್ ಫ್ಯಾಮಿಲಿ ಇರಕ್ಕೆ? ಹೌದು. ಹೌದಾ? ಓಕೆ, ಯಶೋಧರ ಅವ್ರೆ, ಮಗ ಇದ್ದಾರಾ? ಇದ್ದಾರೆ. ಮತ್ತೆ ವಿಶ್ ಮಾಡ್ರಿ, ಸನ್ಸ್ ಡೇ ಇವತ್ತು, ನ್ಯಾಷನಲ್ ಸನ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಪುತ್ರರ ದಿವಸ. ವಿಶ್ ಮಾಡಿದ್ರ ನೀವು? ರಾಷ್ಟ್ರೀಯ ಪುತ್ರರ ದಿವಸ, ಬಟ್ ಇವತ್ತು ನನ್ನ ದಿವಸ ಆಗಿದೆ. ಕರೆಕ್ಟ್, ನೋಡಿ ಹೇಗೆ ಅವ್ರು ಕೂಡ ಹೇಳಿದ್ರು. ಹೌದು. ಓಕೆ, ಯಶೋಧರ ಅವ್ರೆ, ಹಾಗಾದ್ರೆ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತಲ್ವಾ? ಓಕೆ, ಫಸ್ಟ್ ಕ್ವಶನ್ ಏನಂತ ನೋಡೋಣವಾ? ಓಕೆ, ಯಶೋಧರ ಅವರ ಫಸ್ಟ್ ರೌಂಡಿನ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳುವಳಿ ನಡೆಯಿತು? ಆಪ್ಷನ್ ಎ ಬಂದ್ಬಿಟ್ಟು ದಕ್ಷಿಣ ಕನ್ನಡ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಚಾಮರಾಜನಗರ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳುವಳಿ ನಡೆಯಿತು? ಟೈಮ್ ಓಡ್ತಾ ಇದೆ ನೋಡಿ. ಯಾವುದು? ದಕ್ಷಿಣ ಕನ್ನಡನ, ಉಡುಪಿನ, ಉತ್ತರ ಕನ್ನಡ? ಏನಪ್ಪ, ಏನು? ಅಪ್ಪಿಕೋ ಚಳುವಳಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಡೆಯಿತು ಅಂತ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಾಮರಾಜನಗರ. ಉತ್ತರ ಕನ್ನಡ. ಉತ್ತರ ಕನ್ನಡ ಗೆಸ್ ಮೇಲೆ ಆನ್ಸರ್ ಕೊಡ್ತಾ ಇದ್ದೀರಾ? ಇಲ್ಲ ಅದ್ರ ಬಗ್ಗೆ. ಓಕೆ, 100% ಅಲ್ಲ 50%? ಟೋಟಲ್ ಒಂದು 90%. ಓಕೆ, ಹಾಗಾದ್ರೆ ನಿಮ್ಮ ಆನ್ಸರ್ಸ್ ಕರೆಕ್ಟಾ ಅಥವಾ ರಾಂಗ್ ಅಂತ ನೋಡೋಣವಾ? ಎಸ್, ಓಕೆ, ಯಶೋಧರ್ ಅವರು ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ? ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾರೆ. ವಾವ್, ಆನ್ಸರ್ ಕರೆಕ್ಟ್ ಆಗಿದೆ. ಕಂಗ್ರಾಚುಲೇಷನ್ಸ್. ಹೇಗೆ, ಸೋಷಿಯಲ್ ಅಲ್ಲೆಲ್ಲ ಫುಲ್ ಮಾರ್ಕ್ಸಾ? ಅಂದಾಜಿಗೆ ಗುಂಡೊಡ್ದದ್ದಾ? ಅಲ್ಲಲ್ಲ, ಅದು ಒಂದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇತ್ತು. ಸ್ವಲ್ಪ ಕನ್ಫ್ಯೂಷನ್. ಓಕೆ, ಪರವಾಗಿಲ್ಲ. ಎನಿವೇಸ್ ಆನ್ಸರ್ ಕರೆಕ್ಟ್ ಆಯ್ತಲ್ವಾ? ಮನೇಲಿ 5-6 ಜನ ಇದೀರಿ ಅಂತ ಹೇಳಿದ್ರಲ್ಲ, ಎಲ್ಲ ಡಿಸ್ಕಷನ್ ಮಾಡ್ತಾ ಆನ್ಸರ್ ಕೊಡ್ತಿದ್ದೀರಾ ಹೇಗೆ? ಹೌದು, ಅನ್ಕೊಳ್ತಾನೆ ಹಾಗೆ. ಯಾರಿಲ್ಲ ಈಗ ಈ ಟೈಮಲ್ಲಿ ಯಾರಿಲ್ಲ, ನೀವು ಒಬ್ಬರೇ ಇದ್ದೀರಾ? ನಾನು ಮಕ್ಕಳು. ಹಾಗೆ ಹಾಗೆ. ಓಕೆ, ಹಾಗಾದ್ರೆ ಯಶೋಧರ್ ಅವರ ಸೆಕೆಂಡ್ ರೌಂಡ್ಗೆ ಹೋಗೋಣವಾ? ಎಸ್, ಓಕೆ, ಸೆಕೆಂಡ್ ರೌಂಡ್ನ ಕ್ವಶನ್ಸ್ ಬರಲಿ ಸ್ಕ್ರೀನ್ ಮೇಲೆ. ಎಸ್, ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ಫಸ್ಟ್ ಒನ್, ಅರಣ್ಯ, ವನ್ಯಜೀವಿ, ಪಳೆಯುಳಿಕೆಗಳು, ಸೌರಶಕ್ತಿ. ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ಎ ಆಪ್ಷನ್ ಅರಣ್ಯ, ವನ್ಯಜೀವಿ, ಪಳೆಯುಳಿಕೆಗಳು, ಸೌರಶಕ್ತಿ. ಯಾವುದು ಆನ್ಸರ್? ಹೌದು, ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂತ. ಅರಣ್ಯನ, ಫಾರೆಸ್ಟ್, ವನ್ಯಜೀವಿನ, ಪಳೆಯುಳಿಕೆಗಳ, ಸೌರಶಕ್ತಿನ? ಟೈಮ್ ಓಡ್ತಾ ಇದೆ. 2, 1. ಸೌರಶಕ್ತಿ. ಅಂದ್ರೆ ಮನುಷ್ಯನಿಗೆ ಉತ್ಪಾದಿಸ್ಲಿಕ್ಕೆ ಆಗಲ್ಲ ಇದನ್ನ. ಹೌದು, ತುಂಬಾ ಲಿಮಿಟೆಡ್ ಆಗಿರುತ್ತೆ ಅಂತ. ಸೊ ಸೌರಶಕ್ತಿ ಅಂತ ಹೇಳ್ತಾ ಇದ್ದೀರಾ ನೀವು? 100%. ಓಕೆ, ಯಶೋಧರ್ ಅವರ ಆನ್ಸರ್ಸ್ ಕರೆಕ್ಟಾ ರಾಂಗ್ ಅಂತ ನೋಡೋಣ. 100 ಬಂದ್ರು ನೋಡಿ. ಹೌದು, 1900. ಓಕೆ, ಯಶೋಧರ್ ಅವರೇ, ನೀವು ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪಂತ ನೋಡೋಣ. ಎಸ್, ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಸೌರಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್, ಅಯ್ಯಯ್ಯೋ, ರಾಂಗ್ ಆನ್ಸರ್. ಸರ್, ರಾಂಗ್ ಆಯ್ತು, ಬೇಜಾರು ಮಾಡ್ಕೊಂಬೇಡಿ. ಆನ್ಸರ್ ಏನ್ ಗೊತ್ತಾ? ಆನ್ಸರ್ ಪಳೆಯುಳಿಕೆಗಳು, ಆಪ್ಷನ್ ಸಿ. ನವೀಕರಿಸಲಾಗದ ಅಂದ್ರೆ ಅದೇ ನಮ್ಗೆ ಹ್ಯೂಮನ್ಗೆ ಪುನಃ ಅದನ್ನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಅಂತ. ಓಕೆ, ಎನಿವೇಸ್ ಪರವಾಗಿಲ್ಲ. ಹೌದು, ತಪ್ಪು ಕೊಟ್ರು ಪರವಾಗಿಲ್ಲ. ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತೂ ಖಂಡಿತ ಇದೆ, ಬೇಜಾರೇನ್ ಮಾಡ್ಕೊಂಬೇಡಿ ಆಯ್ತಾ? ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ಬರ್ತೀವಿ, ಅವಾಗ ರೆಡಿ ಆಗಿ ಬಂದಿರಿ. ಎಲ್ಲ ಜನರಲ್ ನಾಲೆಜ್ ಇದು ಬುಕ್ ಇಟ್ಕೊಂಡ್ ಬಂದಿರಿ ಆಯ್ತಾ? ಆನ್ಸರ್ ಹುಡುಕಿ ಆನ್ಸರ್ ಹೇಳಕ್ಕೆ. ಮನೆಯವರನ್ನೆಲ್ಲ ಸೇರಿಸ್ಕೊಳ್ಳಿ. 5-6 ಜನನು. ಹೌದಾ? ಓಕೆ, ಅದನ್ನ ಈಗ ನೆಕ್ಸ್ಟ್ ಶೋ ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಣ ಕಿರಣ್, ಆಯ್ತಾ? ಕರೆಕ್ಟ್ ಮಾಡ್ಕೊಳ್ತೇವೆ, ಓಕೆನಾ? ಎಸ್, ಓಕೆ ಯಶೋಧರ್ ಅವರೇ, ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಬಾಯ್.
ಎಸ್ ಕಿರಣ್ ಯಶೋಧರ್ ಅವರು ಕಾಲ್ ಮಾಡಿದ್ರು, ಪಾಪ ಸೆಕೆಂಡ್ ರೌಂಡ್ ಅಲ್ಲಿ ಕ್ವೆಶನ್ ತಪ್ಪು ಕೊಟ್ರು. ಬಟ್ ಪರವಾಗಿಲ್ಲ, ಕಾಲ್ ಮಾಡಿ ತಪ್ಪು ಕೊಟ್ರು, ಅವ್ರಿಗೆ ಗಿಫ್ಟ್ ವೋಚರ್ ಅಂತೂ ಖಂಡಿತ ಇದೆ. ಸೊ ಹೆವೆನ್ ರೋಸ್ ವರ್ಡ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನವೀಕರಿಸಲಾದ ಅಂದ್ರೆ ಏನು ಅಂತ ಹೇಳಿ. ಪರವಾಗಿಲ್ಲ. ಓಕೆ, ಇವಾಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವರು ಏನ್ ಆನ್ಸರ್ ಕೊಡ್ತಾರೆ ನೋಡೋಣ. ಎಸ್, ಹಾಯ್, ಯಾರಿದು? ಹಲೋ, ಪೂಜಾ. ಪೂಜಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿ. ವಾವ್, ಹೇಗಿದ್ದೀರಾ ಮೇಡಮ್? ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೇವೆ. ಸೂಪರ್. ಏನ್ ಮಾಡ್ಕೊಂಡಿರೋದು? ನಾವು ಹೋಮ್ ಮೇಕರ್. ಹೋಮ್ ಮೇಕರ್. ಎಷ್ಟು ಜನ ಇದ್ದೀರಾ ಮನೇಲಿ? ನಾವೊಂದ್ 3 ಜನ. 3 ಜನ. ವಾವ್, ಏನ್ರಿ ಫುಲ್ಲು ರ್ಯಾಶ್ ಅಲ್ಲಿ ಮಾತಾಡ್ತಿದ್ರ, ಹೊಡಿಯೋಂಗೆ 3 ಜನ. ಸ್ವಲ್ಪ ಸ್ಮೈಲ್ ಮಾಡಿ. ಟಾನ್ಸಿಲ್ ಆಗಿದೆ. ಓ ಹೌದಾ, ಸೋ ಸ್ಯಾಡ್. ಎಲ್ಲ ಕರೆಕ್ಟ್ ಡಾಕ್ಟರ್ಗೆಲ್ಲ ತೋರಿಸ್ಕೊಳ್ಳಿ ಆಯ್ತಾ? ಓಕೆ ಓಕೆ. ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ? ಇಲ್ಲ, ಏನಾಗಿಲ್ಲ. ಏನಾಗಿಲ್ವಾ? ಯಾಕೆ? ನಿಮ್ ಪ್ರೋಗ್ರಾಮ್ ನೋಡಿ ಮಾಡೋಣ. ಓಹೋ, ಹೌದು, ಥ್ಯಾಂಕ್ ಯು. ಪ್ರೋಗ್ರಾಮ್. ಓಕೆ. ಮತ್ತೆ ಮನೇಲೆಲ್ಲ ಏನ್ ಮಾಡ್ಕೊಂಡಿರೋದು? ನೀವು ಮುಗಿಸ್ಕೊಂಡು ಇಲ್ಲೇ ಬನ್ನಿ. ಓಕೆ, ಶೋರ್ ಶೋರ್. ಈಗ ಪ್ರೋಗ್ರಾಮ್ ಮುಗಿಸಿ ಉಡುಪಿಗೆ ಬರ್ತೀವಿ, ಬಸ್ ಹಿಡಿತೀವಿ ಉಡುಪಿದ್ದು. ಓಕೆ, ಪ್ರೋಗ್ರಾಮ್ ಇದ್ ರೂಲ್ಸ್ ಗೊತ್ತಲ್ವಾ? ಗೊತ್ತಲ್ವಾ? 4 ಕ್ವೆಶನ್ಸ್ ಇರುತ್ತೆ, ಆನ್ಸರ್ ಮಾಡ್ಬೇಕು. ಗೊತ್ತುಂಟಲ್ವಾ? ಗೊತ್ತುಂಟಲ್ವಾ? ಓಕೆ, ಫಸ್ಟ್ ಸೆಕೆಂಡ್. ಒಂದು ನಿಮಿಷ. ಓಕೆ, ಹೇಳಿ ಮೇಡಮ್, ಏನಾಯ್ತು? ಡಿಸ್ಟರ್ಬೆನ್ಸ್ ಇದೆಯಾ? ಹೌದು, ಚೂರು. ಕೇಬಲ್ ಏನಾದ್ರು ಕಟ್ ಆಯ್ತಾ? ಕೇಬಲ್ ಅವ್ರು ಬರ್ತಾ ಇಲ್ಲ. ಅಲ್ಲ, ನಾವು ಕಾಣಿಸ್ತಿದೀವ್ಯಾ? ನಾವು ಕಾಣಿಸ್ತಾ ಇಲ್ಲ. ಬ್ಲಡ್ ನಾವು ಕೂಡ ಈಗ ಬಂತಾ? ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ ಯಾವ್ದಂತ ನೋಡೋಣವಾ? ಫಸ್ಟ್ ರೌಂಡ್ಗೆ ಹೋಗೋಣವಾ? ಓಕೆ, ಹಾಗಾದ್ರೆ ಪೂಜಾ ಮೇಡಮ್ ನ ಫಸ್ಟ್ ಕ್ವಶನ್ ಬರ್ಲಿ ಸ್ಕ್ರೀನ್ ಮೇಲೆ. ಎಸ್ ಮೇಡಮ್, ಮುಂಗಾರು ಬೆಳೆ ಯಾವುದು? ಮುಂಗಾರು ಬೆಳೆ ಯಾವುದು ಅನ್ನೋಂಥದ್ದು ಕ್ವಶನ್ ನಿಮ್ದು. ಮುಂಗಾರು ಬೆಳೆ ಯಾವುದು? ಬೆಳೆ ಮುಂಗಾರು ಬೆಳೆ ಯಾವುದು? ಆಪ್ಷನ್ ಎ ಬಂದ್ಬಿಟ್ಟು ಅಕ್ಕಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಬಟಾಟೆ, ಆಪ್ಷನ್ ಸಿ ಸಾಸಿವೆ. ಮುಂಗಾರು ಬೆಳೆ ಯಾವುದು? ಅಕ್ಕಿನ, ಗೋಧಿನ, ಬಟಾಟೆನ, ಸಾಸಿವೆನ? ಮುಂಗಾರು ಬೆಳೆ, ಮುಂಗಾರಿನಲ್ಲಿ ಆಗುವಂತಹ ಬೆಳೆ ಯಾವುದು? ಮೊದಲ ಮಳೆಗೆ. ಹೌದು. ಅಕ್ಕಿ, ಗೋಧಿ, ಬಟಾಟೆ, ಸಾಸಿವೆ. ನೋಡ್ತಾ ಇದೆ. ಆನ್ಸರ್ ಬೇಗ. ಅಕ್ಕಿ. ರೈಸ್ ಅಲ್ವಾ? ಯಾವುದು? ವೈಟ್ ರೈಸಾ, ಬಾಯ್ಲ್ಡ್ ರೈಸಾ? ಯಾವ್ದು ನಿಮ್ದು? ಯಾವ್ದು? ವೈಟ್ ರೈಸಾ, ಬಾಯ್ಲ್ಡ್ ರೈಸಾ? ಬಾಯ್ಲ್ಡ್ ರೈಸಾ? ಓಕೆ, ಅಕ್ಕಿ ಅಂತ ಕೊಟ್ಟಿದ್ದೀರಾ. ಆನ್ಸರ್ ನೋಡೋಣವಾ? 50-50 ಆಪ್ಷನ್ ಇದ್ರೆ ಒಳ್ಳೆ. 50-50 ಆಪ್ಷನ್ ಬೇಕು. ಅಯ್ಯೋ, 50-50. ಇನ್ನು ಕಾಲರ್ ಫ್ರೆಂಡ್ ಎಲ್ಲ ಬೇಡ್ವಾ? ಕಾಲರ್ ಫ್ರೆಂಡ್ ನೆಕ್ಸ್ಟ್ ಶೋಗೆ ತಗೊಂಡ್ ಬರ್ತೇವೆ ಆಯ್ತಾ? ನೀವು ಐಡಿಯಾ ಕೊಟ್ಟದ್ದು ಒಳ್ಳೇದಾಯ್ತು. ಇಲ್ಲಿಗೆ ಕರೆಸ್ತೇವೆ ನಿಮ್ಮನ್ನ. ಹೌದು. ಓಕೆ, ಮೇಡಮ್ ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪಂತ ನೋಡೋಣ. ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಮುಂಗಾರು ಬೆಳೆ ಯಾವುದು? ಅಕ್ಕಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ. ವಾವ್, ಗ್ರೇಟ್, ಕಂಗ್ರಾಟ್ಸ್. ಖುಷಿ ಆಗ್ತಿದ್ಯಾ? ಖುಷಿ ಆಯ್ತು. ಕೃಷಿ ಎಲ್ಲ ಮಾಡ್ತೀರಾ? ಏನೋ ಸದ್ಯ ಖುಷಿ ಆಯ್ತು ಅಷ್ಟೇ. ಸದ್ಯ ಖುಷಿ ಆಯ್ತಾ? ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಡ್ತೀವಿ, ಅಷ್ಟು ಖುಷಿ ಇರ್ಬೇಕಲ್ವಾ? ಹೌದು, ಬೇಜಾರು ಪಡುವಂತದ್ದು ಏನಿಲ್ಲ. ಓಕೆ, ಎಸ್. ಓಕೆ, ಹಾಗಾದ್ರೆ ಸೆಕೆಂಡ್ ಕ್ವೆಶ್ಚನ್ ಏನಂತ ನೋಡೋಣವಾ? ಎಸ್. ಓಕೆ, ಪೂಜಾ ಅವರಿಗೋಸ್ಕರ ಸೆಕೆಂಡ್ ಕ್ವೆಶ್ಚನ್ ಬರ್ಲಿ ಸ್ಕ್ರೀನ್ ಮೇಲೆ. ಅಲ್ಲಮ್ಮ ಪ್ರಭು ಕುರಿತ ಕೃತಿ ಯಾವುದು? ಅಲ್ಲಮ್ಮ ಪ್ರಭು ಅವರ ಕೃತಿ ಯಾವುದು? ಪ್ರಭುಲೀಲೆ, ಪ್ರಭುಲಿಂಗ ಲೀಲಾ, ಪ್ರಭುವಿನ ಕತೆ, ಪ್ರಭುವಿನ ಚರಿತ್ರೆ. ಅಲ್ಲಮ್ಮ ಪ್ರಭು ಕುರಿತ ಕೃತಿ ಯಾವುದು? ಪ್ರಭುಲೀಲೆ, ಪ್ರಭುಲಿಂಗ ಲೀಲಾ, ಪ್ರಭುವಿನ ಕತೆ, ಪ್ರಭುವಿನ ಚರಿತ್ರೆ. ಎಲ್ಲ ಪ್ರಭು ಪ್ರಭು ಅಂತ ಇದೆ ನೋಡಿ. ಟೈಮ್ ಓಡ್ತಾ ಇದೆ. 9 ಸೆಕೆಂಡ್. 8, 7. ಏನಾ, ಬಿನಾ, ಸಿನಾ, ಡಿನಾ? ಆಪ್ಷನ್ ಆದ್ರೆ ಹೇಳ್ಬೇಡಿ. ಯಾವುದು ಆಪ್ಷನ್? ಎ. ಏನಾ? ಪ್ರಭು ಲೀಲೆ. ಪ್ರಭು ಲೀಲೆ. ವಚನನಾ? ಯಾವುದು? ವಚನ. ಆಪ್ಷನ್ ವಚನ ಅಂತ ಇದ್ದದ್ದು ಆನ್ಸರ್ ಒಟ್ಟಾರೆ. ಲಾಕ್? ಅಲ್ಲ, ನಾನು ಕೇಳಿದ್ದೆ ವಚನ, ನೀವು ಅದೇ ಆನ್ಸರ್ ಹೇಳಿದ್ರೆ ಹೆಂಗೆ? ಮೇಡಮ್ ಫುಲ್ ಕನ್ಫ್ಯೂಷನ್ ಆಗೋದ್ರಾ? ಹೌದು, ನಾವೇ ಕನ್ಫ್ಯೂಸ್ ಆಗೋದು. ಅದ್ರಲ್ಲಿ ವಚನ ಅಂತ ಆನ್ಸರ್ ಇರ್ಲಿಲ್ಲ. ಇವಾಗ ಫಸ್ಟ್ ಆನ್ಸರ್ ಪ್ರಭು ಲೀಲೆ ಇತ್ತು,
ಅದನ್ನೇ ಕನ್ಸಿಡರ್ ಸೆಕೆಂಡ್ ಮಾಡೋದಾ? ಪ್ರಭು ಲಿಂಗಲೀಲೆ ಇತ್ತು. ಹಾ ಥರ್ಡ್ ಒನ್ ಪ್ರಭುವಿನ ಕತೆ ಇತ್ತು. ಆಪ್ಷನ್ ಎ ಇರ್ಲಿ. ಯಾವ್ದು ಏನಾ? ಏ ಲಾಕ್ ಮಾಡೋದಲ್ಲ ಹಾಗಾದ್ರೆ, ಟೈಮ್ ಆಯ್ತು. ಹಾ ಅದೇ ಇರ್ಲಿ. ಓಕೆ, ಆಪ್ಷನ್ ಎ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಆನ್ಸರ್ ಸರಿಯಾ ತಪ್ಪ ಅಂತ ನೋಡೋಣವಾ? ಎಸ್, ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಆಪ್ಷನ್ ಎ ಪ್ರಭು ಲೀಲೆ ಅಂತ. ಸ್ವಲ್ಪ ಕನ್ಫ್ಯೂಷನ್ ಆದ್ರು ಪ್ರಭು ಲೀಲೆ ಅಂತ ಕೊಟ್ಟರು ಫೈನಲ್ ಆಗಿ. ಆನ್ಸರ್ ಓ ರಾಂಗ್ ಆಗಾಯ್ತು. ಯಾವ್ದು ಆನ್ಸರ್ ಯಾವುದು? ಪ್ರಭು ಲೀಲೆ ಅಂತ ತಪ್ಪು ಕೊಟ್ಟಿದ್ದೀರಾ ಆನ್ಸರ್ ಮೇಡಮ್. ಓಕೆ ಓಕೆ ಓಕೆ, ರೈಟ್ ಆನ್ಸರ್ ಯಾವ್ದಂತ ನೋಡೋಣವಾ? ಹಾ ಎಸ್, ಹಾಗಾದ್ರೆ ಮೇಡಮ್ ಕೊಟ್ಟಂತ ಆನ್ಸರ್ ರಾಂಗ್ ಆಗಿದೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಪ್ರಭು ಲಿಂಗಲೀಲೆ. ಪ್ರಭು ಲಿಂಗಲೀಲೆ. ಓಕೆ, ಮಾಡಿಬಿಡಿ ಅಲ್ಲ. ಏನ್ ಮೇಡಮ್? ಲಿಂಗ ಒಂದು ಆಡ್ ಮಾಡ್ಬೇಕು. ಲಿಂಗ ಒಂದು ಆಡ್ ಮಾಡ್ಬೇಕಾ? ಏ, ಒಂದು 6 ಗಂಟೆ ಆದ್ಮೇಲೆ ನಂಗೆ ಕಾಲ್ ಮಾಡಿ, ಲಿಂಗ ಆಡ್ ಮಾಡ್ತೇನೆ ಆಯ್ತಾ? ಓಕೆ, ಪರವಾಗಿಲ್ಲ. ಕ್ವೆಶ್ಚನ್ ಆನ್ಸರ್ ಕೊಟ್ಟರು ಪರವಾಗಿಲ್ಲ. ನಮ್ ಜೊತೆ ಮಾತಾಡಿದಿರಾ, ತುಂಬಾನೇ ಖುಷಿ ಆಯ್ತು. ಹಾಗೆ ಓಕೆ, ನೆಕ್ಸ್ಟ್ ಖಂಡಿತ ಮಾಡ್ಲೇಬೇಕು. ಹೌದು, ಕಾಂಪ್ಲಿಮೆಂಟರಿ ಗಿಫ್ಟ್ ಕೂಡ ನಿಮಗೆ ಖಂಡಿತವಾಗ್ಲೂ ಇದೆ ಆಯ್ತಾ, ಬೇಜಾರ್ ಮಾಡ್ಕೊಂಬೇಡಿ. ಎಸ್, ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಟ್ರೈ ಅಂತ ಹೇಳ್ಬೋದು. ಹೌದು, ಒಳ್ಳೆ ಟ್ರೈ. ಕ್ವೆಶ್ಚನ್ ಸ್ವಲ್ಪ ಟ್ರಿಕಿ ಟ್ರಿಕಿ ಆಗಿತ್ತು, ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನಂಗೂ ಕೂಡ ಕರೆಕ್ಟ್ ಆನ್ಸರ್ ಗೊತ್ತಿರ್ಲಿಲ್ಲ ಆಯ್ತಾ. ನೀವೇ ಹುಷಾರಲ್ವಾ ಇದ್ರಲ್ಲೆಲ್ಲ? ಆದ್ರೂ 1% ಎಲ್ಲೋ ಹೋಗುತ್ತಲ್ವಾ? ಅದು ಇಲ್ಲೇ ಹೋಯ್ತು ಅಂತ ಅನ್ಸುತ್ತೆ. ಹೌದು, ಇಲ್ಲೇ ಹೋಯ್ತು. ಓಕೆ ಕಿರಣ್, ಹಾಗಾದ್ರೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಎಸ್, ಹಾಯ್. ಹಲೋ ಹಲೋ, ಯಾರಿದು? ಇದು ಚಂದ್ರಾವತಿ. ಚಂದ್ರಾವತಿ ಮೇಡಮ್, ಚಾ ಕುಡಿಲಿಲ್ವಾ? ವಾಯ್ಸ್ ಸ್ಲೋ ಉಂಟು. ಇಲ್ಲ, ಬಂದದ ಬಿಸಿಲಿಗೆ. ಅಯ್ಯೋ, ಹೆಸರೇ ಮರ್ತೋಯ್ತಾ ಅನ್ಕೊಂಡೆ. ಮತ್ತೆ ಎಲ್ಲಿಂದ ಕರೆ ಮಾಡ್ತಿರೋದು? ಸುಳ್ಯದಿಂದ. ವಾವ್, ನೈಸ್. ಕಾಫಿ ಆಯ್ತಾ? ಕಾಫಿನ ಟೀನಾ? ಚಾ ಕುಡುದಾ? ಚಾ ಎಂತದ್ದು ಸ್ಪೆಷಲ್ ಚಾಗೆ? ಮಾಲ್ಪುರಿ. ವಾವ್, ಸ್ವೀಟ್. ಏನ್ ಮಾಡ್ಕೊಂಡಿರೋದು? ಮನೇಲಿರೋದಾ? ಹೌದೌದು, ಮನೇಲೆ. ಹೌಸ್ ವೈಫ್? ಹೌದು. ಎಲ್ಲಿಂದ ಬಂದ್ರಿ ನೀವು? ಎಲ್ಲಿಗೆ ಹೋದ್ರಿ ಅಂತ ಹೇಳಿದ್ರಲ್ಲ, ಬಂದದಷ್ಟೇ ಅಂತ. ಶಾಪಿಂಗ್. ಎಲ್ಲಿಗೆ? ಫಂಕ್ಷನ್ಗಾ? ಓಕೆ, ಹಾಗಾದ್ರೆ ಒಳ್ಳೆ ಊಟ ಆಗಿರುತ್ತೆ ಫಂಕ್ಷನ್ ಅಲ್ಲಿ. ಫಂಕ್ಷನ್ ಅಲ್ಲಿ ಟೆನ್ಷನ್ ಅಲ್ಲಿ ಇರ್ತೀರಾ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ನಮ್ಗೆ ಕಾಲ್ ಮಾಡಿದೀರಾ. ಹೌದು ಅಲ್ವಾ? ಓಕೆ ಮೇಡಮ್, ನಮ್ಮ ಶೋನ ಸ್ಪೆಷಾಲಿಟಿ ಗೊತ್ತಲ್ವಾ? ರೂಲ್ಸ್ ಗೊತ್ತಲ್ವಾ? ಗೊತ್ತುಂಟಾ? ಹೌದು, ಕ್ವೆಶ್ಚನ್ ಕೇಳ್ತಾನೆ, ಆಪ್ಷನ್ ಇರುತ್ತೆ, ಕ್ವೆಶ್ಚನ್ಗೆ ಆನ್ಸರ್ ಮಾಡ್ಬೇಕು. ಓಕೆ, ಹಾಗಾದ್ರೆ ನಿಮ್ಮ ಫಸ್ಟ್ ಕ್ವೆಶ್ಚನ್ ಏನಂತ ನೋಡೋಣವಾ? ಎಸ್, ಓಕೆ, ಮೇಡಮ್ದು ಫಸ್ಟ್ ಕ್ವೆಶ್ಚನ್ ಬರ್ಲಿ ಸ್ಕ್ರೀನ್ ಮೇಲೆ. ವಿಶ್ವ ಪ್ರಸಿದ್ಧ ಐಫೆಲ್ ಟವರ್ ಯಾವ ದೇಶದಲ್ಲಿದೆ? ವಿಶ್ವ ಪ್ರಸಿದ್ಧ ಐಫೆಲ್ ಟವರ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಬಂದ್ಬಿಟ್ಟು ಭಾರತ, ಆಪ್ಷನ್ ಬಿ ಸಿಂಗಾಪುರ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಫ್ರಾನ್ಸ್. ವಿಶ್ವ ಪ್ರಸಿದ್ಧ ಐಫೆಲ್ ಟವರ್ ಯಾವ ದೇಶದಲ್ಲಿದೆ? ಮೇಡಮ್, ಟೈಮ್ ಓಡ್ತಾ ಇದೆ. ಐಫೆಲ್ ಟವರ್ ಎಲ್ಲಿದೆ? ಯಾವ ಕಂಟ್ರಿಯಲ್ಲಿದೆ? ಹೇಳಿದಿರಾ ಐಫೆಲ್ ಟವರ್? ಐಫೆಲ್ ಟವರ್ ವಿಶ್ವ ಪ್ರಸಿದ್ಧ, ಅತಿ ಎತ್ತರವಾಗಿದೆ ಅಲ್ಲ ಒಂದು ಟವರ್. ಎಲ್ಲ ಫಿಲ್ಮ್ ಅಲ್ಲೆಲ್ಲ ಬರ್ತಿರ್ತದೆ. ಭಾರತ, ಸಿಂಗಾಪುರ, ಚೀನಾ, ಫ್ರಾನ್ಸ್. ಫ್ರಾನ್ಸ್ ಡಿ ಪಕ್ಕ 100%. ಚೇಂಜ್ ಮಾಡೋದಿಲ್ವಾ? ಇಲ್ಲ. ಇನ್ನೊಂದು ಚಾನ್ಸ್ ಕೊಡ್ತೇನೆ, ಚೇಂಜ್ ಮಾಡೋದಿದ್ರೆ. ಇಲ್ಲ. 100%? ಹೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ ನೀವು? ಕಾನ್ಫಿಡೆಂಟ್. ಯಾರೋ ಹೇಳ್ಕೊಟ್ರಾ? ಓಕೆ ಓಕೆ, ಪರವಾಗಿಲ್ಲ. ನಿಮ್ಮ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್, ಓಕೆ, ಮೇಡಮ್ ಕೊಟ್ಟಂತ ಆನ್ಸರ್ ಸರಿಯಾ ತಪ್ಪ? ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಎಸ್, ಫ್ರಾನ್ಸ್ ಡಿ ಅಂತ ಕೊಟ್ಟಿದ್ದಾರೆ ಆನ್ಸರ್. ವಾವ್, ಆನ್ಸರ್ ಕರೆಕ್ಟ್ ಆಗಿ ಗೆಸ್ ಮಾಡಿ. ನೋಡಿದಿರಾ ಫ್ರಾನ್ಸ್ ಐಫೆಲ್ ಟವರ್? ಈಗ ನೋಡಿ ಆಯ್ತಾ, ಯಾಕಂದ್ರೆ ನೀವು ಕೊಟ್ಟ ಆನ್ಸರ್ ಕರೆಕ್ಟ್ ಆಯ್ತು ನೋಡಿ. ಫ್ರಾನ್ಸ್ ಇಂದ ಐಫೆಲ್ ಟವರ್ ಇಂದ ನಿಮ್ಗೊಂದು ಪಾಯಿಂಟ್ ಸಿಕ್ತಲ್ಲ. ಅತಿ ಎತ್ತರದ ಟವರ್. ಹೌದು. ಏನ್ ಮೇಡಮ್? ಟಿಕೆಟಾ? ಟಿಕೆಟ್ ಎಲ್ಲ ಇಲ್ಲ, ವೋಚರ್ ಉಂಟು, ವೋಚರ್ ಕೊಡ್ತೇನೆ. ಓಕೆ, ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ಹೋಗೋಣವಾ? ಎಸ್, ಓಕೆ, ಮೇಡಮ್ಗೋಸ್ಕರ ಸೆಕೆಂಡ್ ರೌಂಡ್ ನ ಕ್ವೆಶ್ಚನ್ ಬರ್ಲಿ. ಭಾರತೀಯ ಕ್ಷಿಪಣಿ ಮನುಷ್ಯ ಯಾರು? ಸತೀಶ್ ಧವನ್, ಅಬ್ದುಲ್ ಕಲಾಂ, ವಿಕ್ರಮ್ ಸಾರಾಭಾಯ್, ಸಂಜಯ್ ಜೋಶಿ. ಭಾರತದ
ಕ್ಷಿಪಣಿ ಮನುಷ್ಯ ಯಾರು? ಸತೀಶ್ ಧವನ್, ಅಬ್ದುಲ್ ಕಲಾಂ, ವಿಕ್ರಮ್ ಸಾರಾಭಾಯ್, ಸಂಜಯ್ ಜೋಶಿ. ಕ್ಷಿಪಣಿ ಮನುಷ್ಯ ಅಂದ್ರೆ ರಾಕೆಟ್. ಎಸ್ ಕರೆಕ್ಟ್. ಯಾರು ಮೇಡಮ್? ಆನ್ಸರ್. ಟೈಮ್ ಓಡ್ತಾ ಇದೆ ನೋಡಿ, ಥಿಂಕ್ ಮಾಡಿ. ಭಾರತದ ಅಬ್ದುಲ್ ಕಲಾಂ ಅವರು 100% ಇರ್ಬೋದು. ಲಾಕ್ ಕಿಯಾ ಜಾಯ್. ಲಾಕ್ ಮಾಡೋದಾ? ಅಬ್ದುಲ್ ಕಲಾಂ. ಯಾಕೆ ಕರೀತಾರೆ ಅಬ್ದುಲ್ ಕಲಾಂನ ಕ್ಷಿಪಣಿ ಮನುಷ್ಯ ಅಂತ ಗೊತ್ತಾ? ನೀವೇ ಹೇಳಿ ಕಿರಣ್, ಯಾಕೆ ಕರೀತಾರೆ? ನೀವ್ ಹೇಳ್ರಿ. ನಂಗೆ ಗೊತ್ತಿಲ್ಲ ರೀ, ನಾನು ಫುಲ್ ವೀಕ್ ಸೈನ್ಸ್ ಅಲ್ಲಿ, ಸೋಷಿಯಲ್ ಅಲ್ಲಿ, ಎಲ್ಲದ್ರಲ್ಲೂ ವೀಕ್ ನಾನು. ಈಗ ನೀವು ಅಬ್ದುಲ್ ಕಲಾಂ ಅವ್ರು ಯಾರಿಗ್ ಗೊತ್ತಿಲ್ಲ ಹೇಳಿ? ಹೌದು, ಎಲ್ಲರಿಗೂ ಗೊತ್ತಲ್ವಾ? ಎಸ್ ಓಕೆ ಮೇಡಮ್, ನೀವು ಕೊಟ್ಟಂತ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ನೋಡಿ. ಎಸ್ ಓಕೆ, ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಅಬ್ದುಲ್ ಕಲಾಂ ಬಿ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಕರೆಕ್ಟಾ ರಾಂಗಾ? ಎಸ್ ಆನ್ಸರ್ ಕರೆಕ್ಟ್. ಸರಿಯಾದ ಉತ್ತರ ಅಬ್ದುಲ್ ಕಲಾಂ. ತಪ್ಪಾಗೋಕೆ ಚಾನ್ಸೇ ಇಲ್ಲ. ಫುಲ್ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ್ರಿ ಮೇಡಮ್. ಏನ್ ಗೊತ್ತಿತ್ತಾ ಆನ್ಸರ್? ಥಿಂಕ್ ಮಾಡಿದ್ದಾ? ವಾವ್, ಟೀಚರಾ? ವಾವ್, ಮಾಡ್ತೀರಿ? ಥಿಂಕ್ ಮಾಡ್ತಿದ್ದೀರಾ? ನಂಗೆ ಟೀಚರ್ ಅಂತ ಕೇಳಿಸ್ತು. ಪರವಾಗಿಲ್ಲ, ಥಿಂಕ್ ಕರೆಕ್ಟ್ ಆಯ್ತು ನೋಡಿ. ಹೌದು. ಓಕೆ ಮೇಡಮ್, ಹಾಗಾದ್ರೆ ನಿಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಂತ ನೋಡೋಣವಾ? ಥರ್ಡ್ ಕ್ವೆಶ್ಚನ್ ಮೇಡಮ್, ಹೋಗೋಣವಾ ನೆಕ್ಸ್ಟ್ ರೌಂಡ್ಗೆ? ಎಸ್ ಓಕೆ, ನಿಮ್ಮ ಥರ್ಡ್ ರೌಂಡಿನ ಕ್ವೆಶ್ಚನ್ ಬರಲಿ ಸ್ಕ್ರೀನ್ ಮೇಲೆ. ಇಮೇಜ್ ಬಂದಿದೆ. ಸೊ ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು? ಸಾಧು ಗೋಕಿಲ, ಚಿಕ್ಕಣ್ಣ, ರಂಗಾಯಣ ರಘು, ಶರಣ್. ನೋಡಿ ಕರೆಕ್ಟ್ ಆಗಿ. ಸಾಧು ಗೋಕಿಲನ, ಚಿಕ್ಕಣ್ಣನ, ರಂಗಾಯಣ ರಘುವ ಅಲ್ಲ ಶರಣ್ ಅವರ? ಇವರು ಪ್ರಸಿದ್ಧ ಹಾಸ್ಯ ಕಲಾವಿದ ಕನ್ನಡ ಚಿತ್ರರಂಗದಲ್ಲಿ. ಹೌದು. 4 ಆಪ್ಷನ್ಸ್ ಕೊಟ್ಟಿದ್ದೇವೆ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ಕಲಾವಿದರು ಎಲ್ಲರೂ ಕೂಡ. ಸೊ ಯಾರ ಕಾಣಿಸ್ತಿದೆ ಮೇಡಮ್? ಟೈಮ್ ಆಯ್ತು. ಏನ್ ಮೇಡಮ್ ಕೇಳಿಸ್ತಿಲ್ಲ? ಹಲೋ, ಕೇಳಿಸ್ತಿದ್ಯಾ? ಶರಣ್ ಆಪ್ಷನ್ ಡಿ. ಏನ್ ಗೆಸ್ ಮೇಲೆ ಹೇಳ್ತಿದ್ದೀರಾ? ಶರಣ್ ಗೆಸ್ ಮೇಲೆ ಹೇಳ್ತಿದ್ದೀರಾ? ಇಲ್ಲ, ಪಕ್ಕ 100%. ಯಾರು ಮಗಳು ಹೆಲ್ಪ್ ಮಾಡ್ತಿದ್ದಾರೆ? ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಥಿಂಕ್ ಮಾಡಿ ಹೇಳಿದ. ಓಕೆ, ಪರವಾಗಿಲ್ಲ, ಗ್ರೇಟ್. ಓಕೆ, ಹಾಗಾದ್ರೆ ನಿಮ್ಮ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್ ಓಕೆ, ನೀವು ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಆನ್ಸರ್ ಬರ್ಲಿ. ಆಪ್ಷನ್ ಡಿ ಶರಣ್ ಅಂತ ಕೊಟ್ಟಿದ್ದೀರಾ. ಕರೆಕ್ಟ್ ಆನ್ಸರ್ ಶರಣ್. ನೋಡ್ತಾ ಇರ್ತೀರಾ ಶರಣ್ ಅವರ ಕಾಮಿಡಿ ಎಲ್ಲ? ಹೌದು, ನೋಡಿ ಇಷ್ಟ ಆಗ್ತದಾ? ಯಾರು ಫೇವ್ರೆಟ್ ಕಾಮಿಡಿಯನ್ ಯಾರು? ಸಾಧು ಗೋಕಿಲ. ನೆಕ್ಸ್ಟ್ ಮೌತ್ ಪಿಕ್ಚರ್ ಕಿಲ. ಹೌದು. ಶರಣ್ ಅವ್ರದ್ದು ಯಾವ್ದೆಲ್ಲ ಮೂವಿ ನೋಡಿದೀರಾ? ನೆನಪಿಲ್ಲ ನೋಡಿ. ಶರಣ್ ಅವರಿಂದ ನಿಮ್ಗೆ 1 ಪಾಯಿಂಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಈಗ ಹೋಗಿ ಫಸ್ಟ್ ಶರಣ್ ಅವ್ರದ್ದು ಒಂದು ಮೂವಿ ನೋಡ್ಬೇಕಾಯ್ತಾ? ಟೈಮ್ ಇಲ್ವಾ? ಎಂತ ಮಾರ, ಟೈಮ್ ಇಲ್ಲ, ನೆನಪಿಲ್ಲ, ಬೇಜಾರಾಯ್ತು. ಅವರು ಸ್ಪಂದನ ವಾಹಿನಿ ಮಾತ್ರ ನೋಡ್ತಾರೆ. ಹೌದು, ಸ್ಪಂದನ ವಾಹಿನಿ ಮಾತ್ರ ನೋಡುದಾ? ಓ, ಸ್ಕೂಲಿಗೆ ಹೋಗ್ಬೇಕು, ಹಾಗೆ ಟೈಮ್. ನೈಟ್ ಟೈಮ್ ಸಿಗುದಿಲ್ವಾ? ನೈಟ್ ಕೂಡ ಟೈಮ್ ಸಿಗುದಿಲ್ವಾ? ಹೌದು, ಕರೆಕ್ಟ್. ಬಿಸಿ ನೋಡಿ ಮೇಡಮ್. ಆದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ರೆ ನಮಗೆ ತುಂಬಾ ಸಂತೋಷ. ಹೌದು. ಓಕೆ ಮೇಡಮ್, ಹಾಗಾದ್ರೆ 4th ರೌಂಡಿಗೆ ಹೋಗೋಣವಾ? ಓಕೆ, ಹಾಗಾದ್ರೆ 4th ರೌಂಡ್ ಅಲ್ಲಿ ವಿಜುವಲ್ ಪ್ಲೇ ಆಗುತ್ತೆ. ಈ ಪ್ಲೇಸ್ ಯಾವ್ದು ಅಂತ ಹೇಳ್ಬೇಕು, ಓಕೆನಾ? ಓಕೆ, ಸ್ವಲ್ಪ ಈಸಿ ಇರುತ್ತೆ ನೋಡಿ, ಗೊತ್ತಾಗುತ್ತೆ. ಥಿಂಕ್ ಮಾಡಿ, ನೀವು ಬೇರೆ ಒಳ್ಳೆ ಥಿಂಕ್ ಮಾಡ್ತೀರಾ. ಹೌದು. ಓಕೆ ಮೇಡಮ್, ನಾ 4th ರೌಂಡಿಗೆ ಹೋಗೋಣ. ವಿಜುವಲ್ ಪ್ಲೇ ಆಗ್ಲಿ ಪ್ಲೀಸ್. ಎಸ್ ಮೇಡಮ್, ಕಾಣಿಸ್ತಿದೆಯಾ ವಿಜುವಲ್? ತುಂಬಾ ಜನ ಇದ್ದಾರೆ, ಏನೋ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇದೊಂದು ಫೇಮಸ್ ಪುಣ್ಯಕ್ಷೇತ್ರ. ಸೊ ಎವ್ರಿ ಸಂಕ್ರಮಣ, ಒಂದು ಸ್ಪೆಷಲ್ ಸಂಕ್ರಮಣ ಬರುತ್ತೆ. ಆ ಟೈಮಲ್ಲಿ ಇಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಪೂಜೆ ಆಗುತ್ತೆ. ಸೊ ಹೌದು, ಕರ್ನಾಟಕದ ಜಾಗ. ಒಂದು ತೀರ್ಥ ಸ್ಥಳ ಅಂತಾನೆ ಹೇಳ್ಬೋದು, ತೀರ್ಥ ಸ್ಥಳ. ಸೊ ತುಂಬ ಜನ ಹೋಗಿ ಅಲ್ಲಿ ಬೇಡಿಕೆಯನ್ನು ಕೂಡ ಬೇಡ್ಕೊಳ್ತಾರೆ. ಹಾಗೆ
ಅಲ್ಲಿರುವಂತಹ ಏನು ನೀರು ಕಾಣಿಸ್ತಿತ್ತು ಅದನ್ನ ಕುಡಿದು ಪುನೀತರಾಗ್ತಾರೆ. ಸೊ ಟೈಮ್ ಆಯ್ತು. ಯಾವ ಪ್ಲೇಸ್ ಇರ್ಬೋದು ಮೇಡಮ್? ಯಾವುದು? ತಲಕಾವೇರಿ ಭಾಗಮಂಡಲ. ಕೊಡಗು ಅಲ್ಲಿರೋದು 100%? ಓಕೆ, ಹಾಗಾದ್ರೆ ತಲಕಾವೇರಿ ಭಾಗಮಂಡಲ ಅಂತ ಆನ್ಸರ್ ಹೇಳಿದ್ದಾರೆ. ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್, ಓಕೆ. ಮೇಡಮ್ ಕೊಟ್ಟಂತಹ ಉತ್ತರ ಸರಿಯಾ ತಪ್ಪ? ತಲಕಾವೇರಿ ಭಾಗಮಂಡಲ ಸರಿಯಾ ತಪ್ಪ? ಸರಿ. ವಾ, ಕಂಗ್ರಾಚುಲೇಷನ್ಸ್. ನೋಡಿ ಕಿರಣ್ 4 ರೌಂಡ್ಸ್ ಕೂಡ ವಿನ್ ಆದ್ರು ಪಟಪಟ ಅಂತ. ಮೇಡಮ್ ಕಂಗ್ರಾಚುಲೇಷನ್ಸ್. ನೀವ್ ಹೆಂಗ್ ಗೊತ್ತಾ, ನಮ್ಮ ಶೋ ಸ್ಟಾರ್ಟ್ ಆಗಿದ್ರಿಂದ ಫಸ್ಟ್ ವಿನ್ನರ್ ನೀವು. ಹೌದು, ಇದು 2ನೇ ಸಂಚಿಕೆ ನಾವು ಮಾಡ್ತಾ ಇರುವಂತಹದ್ದು. ಬಟ್ ಫಸ್ಟ್ ವಿನ್ನರ್ ನಮ್ಮ ಶೋ ಆಗಿದ್ದೀರಾ. ಹೌದು, ನಿಮಗೆ ಸ್ಪೆಷಲ್ ಕಂಗ್ರಾಚುಲೇಷನ್ ನಮ್ಮ ಕಡೆ. ಎಷ್ಟು ಖುಷಿ ಆಗ್ತಿದೆ? ಓಕೆ, ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತುಂಟಾ? ಎಸ್, ಇನ್ನು ಇದು ಬಹುಮಾನ ವೋಚರ್ಸ್ ಎಲ್ಲ ಬರುವಾಗ ಇನ್ನಷ್ಟು ಖುಷಿ ಆಗುತ್ತೆ ನಿಮ್ಗೆ. ಹೌದು, ಖಂಡಿತ. ನಮ್ಮನ್ನ ಮರಿಬೇಡಿ ಆಯ್ತಾ? ವೋಚರ್ ಬಂದ್ರೆ ಗಿಫ್ಟ್ ಎಲ್ಲ ಸಿಕ್ಕರೆ ನಮ್ಗೆ ಕೂಡ ಕೊಡ್ಬೇಕು. ಸ್ವಲ್ಪ ಕೊಡ್ತೀರಾ? ಕೊಡ್ಲಿಕ್ಕೆ ನಾವು ಅಲ್ಲಿ ನಿಮ್ಮ ಊರಿಗೆ ಬರಬೇಕಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎವ್ರಿ ಸ್ಯಾಟರ್ಡೆ ಹೀಗೆ ಶೋ ನೋಡಿ ನಮ್ಗೆ ಕಾಲ್ ಮಾಡಿ, ಓಕೆನಾ? ಬಾಯ್, ಟೇಕ್ ಕೇರ್. ವಿನ್ನರ್ ಅಂತೂ ಸಿಕ್ಬಿಟ್ರು. ಹೌದು, ಫಸ್ಟ್ ವಿನ್ನರ್ ಸಿಕ್ಕರು. ಸೊ ತುಂಬಾನೇ ಖುಷಿ ಆಗ್ತಿದೆ. 4 ಕ್ವೆಶ್ಚನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಕೆಲವೊಂದು ಗೆಸ್ ಮಾಡಿದ್ರು, ಕೆಲವೊಂದು ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ದಾರೆ. ಎಸ್, ಓಕೆ ಕಿರಣ್, ನಂಗಂತೂ ತುಂಬಾ ಮಾತಾಡಿ ಸುಸ್ತಾಯ್ತು. ಸ್ವಲ್ಪ ನೀರು ಕುಡ್ಕೊಂಡ್ ಬರೋಣವಾ? ಎಸ್, ಓಕೆ ವೀಕ್ಷಕರೇ, ಒಂದು ಸ್ವಲ್ಪ ನೀರು ಕುಡ್ಕೊಂಡು ಬರ್ತೇವೆ, ಬಟ್ ಎಲ್ಲಿಗೂ ಹೋಗ್ಬೇಡಿ, ಓಕೆನಾ? ಸೊ ಎಸ್, ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಸೆಕೆಂಡ್ಸ್. ಎಸ್ ಕಿರಣ್, ತುಂಬಾನೇ ಜನ ಕಾಲ್ ಮಾಡಿದ್ರು ಇವತ್ತು. ಮಾತಾಡಿ ಸುಸ್ತಾಗೋಯ್ತು. ಎಸ್, ಒಬ್ರು ಕಾಲರ್ ರೆಡಿ ಇದ್ದಾರೆ ಆಗ್ಲೇ. ಎಸ್, ಹಲೋ, ಹಾಯ್, ಯಾರಿದು? ಹಲೋ, ಹಾಯ್, ನಮಸ್ತೆ. ನಮಸ್ತೆ, ಯಾರಿದು? ಇದು ಸತ್ಯವತಿ. ಸತ್ಯವತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸುರತ್ಕಲ್. ಸುರತ್ಕಲ್ ಹತ್ರನೇ ಇದ್ದೀರಾ? ಓಕೆ, ಏನ್ ಮಾಡ್ಕೊಂಡಿರೋದು ಸತ್ಯವತಿ ಅವರೇ?
ನಾನು 32 ವರ್ಷದಿಂದ ಗೃಹಿಣಿ ಆಗಿದ್ದೇನೆ. ಗೃಹಿಣಿ, ವಾವ್ ಗ್ರೇಟ್. ಹೌದು. ಮತ್ತೆ ಕಾಫಿ ಎಲ್ಲ ಆಯ್ತಾ? ಈಗ ಟೀ ಕುಡಿತಾ ನಿಮ್ ಪ್ರೋಗ್ರಾಮ್ ಬರ್ತಾ ಇತ್ತು, ಹಾಗೆ ಕಾಲ್ ಮಾಡಿದೆ, ಲೈನ್ ಸಿಕ್ತು. ಹೌದಾ, ವೆರಿ ನೈಸ್, ಖುಷಿ ಆಯ್ತಲ್ಲ. ಓಕೆ ಓಕೆ, ಹಾಗಾದ್ರೆ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತಲ್ವಾ? ಸಾರಿ ಹೇಳಿ, ನಾನೀಗ ಪರವಾಗಿಲ್ಲ. ಏನ್ ಗೊತ್ತಾ, 4 ರೌಂಡ್ ಇರುತ್ತೆ. ಫಸ್ಟ್ ಅಂಡ್ ಸೆಕೆಂಡ್ ಜನರಲ್ ನಾಲೆಜ್ ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಕರೆಕ್ಟ್ ಮಾಡಿದ್ರೆ ಥರ್ಡ್ ರೌಂಡ್ ಅಲ್ಲಿ ಫೋಟೋ ಪ್ಲೇ ಆಗುತ್ತೆ. ಆ ಫೋಟೋದಲ್ಲಿರೋರು ಯಾರಂತ ಹೇಳ್ಬೇಕು. ಅದರಲ್ಲೂ ವಿನ್ ಆದ್ರೆ ಲಾಸ್ಟ್ ರೌಂಡ್ ಒಂದು ವಿಡಿಯೋ ಪ್ಲೇ ಮಾಡ್ತೇವೆ, ಒಂದು ಜಾಗ, ಆ ಜಾಗ ಯಾವ್ದು ಅಂತ ಹೇಳ್ಬೇಕು. ಓಕೆನಾ? ಓಕೆ, ಹಾಗಾದ್ರೆ ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ ಮೇಡಮ್, ಆಪ್ಷನ್ಸ್ ಅಂತೂ ಕೊಡ್ತೀವಿ. ಓಕೆನಾ? ಓಕೆ, ಫಸ್ಟ್ ಕ್ವೆಶನ್ ಏನಂತ ನೋಡೋಣವಾ? ಎಸ್, ಸತ್ಯವತಿ ಮೇಡಮ್ ಗೋಸ್ಕರ ಫಸ್ಟ್ ರೌಂಡಿನ ಫಸ್ಟ್ ಕ್ವೆಶನ್ ಬರ್ಲಿ ಸ್ಕ್ರೀನ್ ಮೇಲೆ. ಮೇಡಮ್, ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು? ಆಪ್ಷನ್ ಎ ಹಿಂದೂ ಧರ್ಮ, ಆಪ್ಷನ್ ಬಿ ಜೈನ ಧರ್ಮ, ಆಪ್ಷನ್ ಸಿ ಪಾರ್ಸಿಗಳು, ಆಪ್ಷನ್ ಡಿ ಬುದ್ಧ ಧರ್ಮ. ಧರ್ಮಚಕ್ರ ಯಾರ ಸಂಕೇತ ಆಗಿತ್ತು ಅಂತ ಟೈಮ್ ಮಾಡ್ತಾ ಇದ್ದಾರೆ. ಯಾವ ಧರ್ಮದ ಸಂಕೇತ ಧರ್ಮಚಕ್ರ? ಹಿಂದೂನಾ? ಹೌದು. ಟೈಮ್ ಓಡ್ತಾ ಇದೆ ನೋಡಿ, ಥಿಂಕ್ ಮಾಡಿ, ಆನ್ಸರ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂತ. ಇದು ಯಾರ ಸಂಕೇತ? ಧರ್ಮಚಕ್ರ. ಜೈನ ಧರ್ಮ ಆಗಿರ್ಬೋದಾ, ಬುದ್ಧ ಧರ್ಮ ಆಗಿರ್ಬೋದಾ? ಇಲ್ಲ, ಹಿಂದೂ 100%. ಹೌದು. ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್ ಇಲ್ಲ, ಒಂದು 80% ಮಾಡುವ ಅಂತ ನೋಡುವ ಅಂತ 80%. ನೋಡುವ ನಿಮ್ಮ ಲಕ್, ನೋಡುವ ಲಕ್ ಹೇಗಿದೆ ಅನ್ನೋದು ಹಾಗೆ. ಓಕೆ ಕಿರಣ್, ಮೇಡಮ್ ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ ನೋಡೋಣ. ಎಸ್, ಆನ್ಸರ್ ಬರ್ಲಿ. ಹಿಂದೂ ಧರ್ಮ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಆನ್ಸರ್ ಅಯ್ಯಯ್ಯೋ ರಾಂಗ್ ಆಗೋಯ್ತು. ಎಸ್ ಮೇಡಮ್, ಕರೆಕ್ಟ್ ಆನ್ಸರ್ ಏನಂತ ನೋಡೋಣವಾ? ಎಸ್, ಆನ್ಸರ್ ಬರ್ಲಿ. ಕರೆಕ್ಟ್ ಆನ್ಸರ್ ಯಾವುದು? ಧರ್ಮಚಕ್ರ ಯಾರ ಸಂಕೇತ? ಬುದ್ಧ ಧರ್ಮ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಶೋಗೆ ಫುಲ್ ರೆಡಿ ಆಗಿ ಬರ್ಬೇಕು. ಎಲ್ಲ ಓದ್ಕೊಂಡ್ ಬನ್ನಿ ಆಯ್ತಾ? ಓಕೆ ಕಿರಣ್ ಕಾಲ್ ಮಾಡಿದ್ರು, ಕಾಲ್ ಕಟ್ ಆಯ್ತು ಅಂತ ಅನ್ಕೊಳ್ತೇನೆ. ಪರವಾಗಿಲ್ಲ ಸತ್ಯವತಿ ಮೇಡಮ್, ತುಂಬಾನೇ ಖುಷಿ ಆಯ್ತು ನೀವು ಕರೆ ಮಾಡಿದಕ್ಕೆ. ಹಾಗೆ ಗಿಫ್ಟ್ ವೋಚರ್ ಅಂತೂ ಕಾಂಪ್ಲಿಮೆಂಟರಿ ಆಗಿ ನಿಮ್ಗೆ ಖಂಡಿತ ಇದೆ. ಸೊ ಕಿರಣ್, ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ, ಮಾತಾಡ್ಸೋಣವಾ? ಎಸ್, ಹಾಯ್. ಹಲೋ, ಯಾರಿದು? ಏನು ವಿರಾಜ್? ಯುವರಾಜ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮುಲ್ಕಿ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಗೊತ್ತಾ ರೂಲ್ಸ್ ಎಲ್ಲ? ಗೊತ್ತುಂಟಾ? ಹಾಗಾದ್ರೆ ಫಸ್ಟ್ ಕ್ವಶನ್ ಹೋಗೋಣವಾ? ಎಸ್, ಓಕೆ. ಯುವರಾಜ್ಗೋಸ್ಕರ ಫಸ್ಟ್ ರೌಂಡ್ ನ ಫಸ್ಟ್ ಕ್ವಶನ್ ಬರ್ಲಿ. ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಕೊಡಗು, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡ. ಕೊಡಗು, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡ. ಟ್ರೈನ್ ಯಾವ ಜಿಲ್ಲೆಯಲ್ಲಿ ಇಲ್ಲ? ಟ್ರೈನ್ ಸಂಪರ್ಕ ಯಾವುದು? ಉತ್ತರ ಕನ್ನಡ. ಆಪ್ಷನ್ ಡಿ ನಾ? ಆಪ್ಷನ್ ಡಿ ಉತ್ತರ ಕನ್ನಡ. ಲಾಕ್ ಮಾಡೋದಾ? 100%? 100% ಫುಲ್ ಜೋಶಲ್ಲಿ ಹೇಳ್ತಿದ್ದಾರೆ. ಹೋಗಿದ್ದೀರಾ ಉತ್ತರ ಕರ್ನಾಟಕ? ಉತ್ತರ ಕರ್ನಾಟಕ ಹೋಗಿದ್ರಾ? ಇಲ್ವಾ? ಹಾಗಾದ್ರೆ ಓಕೆ. ಹೌದು, ನೋಡು ಅವ್ರು ಕೊಟ್ಟಂತ ಆನ್ಸರ್ ಕರೆಕ್ಟ್ ರಾಂಗ್. ಎಸ್, ಯುವರಾಜ್ ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ ನೋಡೋಣ. ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ರೈಲ್ವೆ ಸಂಪರ್ಕ ಇಲ್ಲದ ಜಿಲ್ಲೆ, ಅಯ್ಯೋ ರಾಂಗ್. ಉತ್ತರ ಕರ್ನಾಟಕದಲ್ಲಿ ಟ್ರೈನ್ ಇತ್ತಲ್ಲ. ಎಸ್, ಓಕೆ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ನೋಡೋಣ. ಆನ್ಸರ್ ಬರ್ಲಿ ಸ್ಕ್ರೀನ್ ಮೇಲೆ. ಕರೆಕ್ಟ್ ಆನ್ಸರ್ ಯಾವುದು ಈ ಕ್ವಶನ್ಗೆ? ಬಂದ್ಬಿಟ್ಟು ಕೊಡಗು ಜಿಲ್ಲೆಯಲ್ಲಿ ರೈಲು ಸಂಪರ್ಕ ಇಲ್ಲ. ಯಾಕೆ ಫುಲ್ ಕನ್ಫ್ಯೂಷನ್ ಆದ್ರಾ? ಹೌದಾ? ಕೊಡಗಿಗೆ ಹೋಗ್ಲಿಲ್ವಾ ಯಾವತ್ತು? ಮಡಿಕೇರಿ ಸೈಡ್ ಹೋಗ್ಲಿಲ್ವಾ? ನೋಡಿ ಅದೇ ಮಿಸ್ಟೇಕ್. ಈಗ ನಾಳೆ ಸಂಡೇ ಬ್ಯಾಗ್ ತಗೊಂಡು ಸೀದಾ ಕೊಡಗಿಗೆ ಹೋಗಿ. ಓಕೆನಾ? ಟ್ರೈನ್ ಇಲ್ಲ ಅಲ್ಲ, ಟ್ರೈನ್ ಇಲ್ಲದೆ ಹೇಗುವುದು? ಹೌದು, ನೋಡಿ ಕೊಡಗಿಗೆ ಹೋಗಿದ್ರೆ ಕರೆಕ್ಟ್ ಗೊತ್ತಾಗ್ತಿತ್ತು ನಿಮ್ಗೆ. ರಾಂಗ್ ಅಂತ, ಐ ಮೀನ್ ಕರೆಕ್ಟ್ ಅಂತ ಆನ್ಸರ್ ಯಾವುದು ಅಂತ. ಓಕೆ, ಪರವಾಗಿಲ್ಲ. ಕಾಲ್ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಓಕೆನಾ? ಗಿಫ್ಟ್ ಅಂತೂ ನಿಮಗೆ ಇದ್ದೇ ಇದೆ. ಹೌದು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಹೀಗೆ ಕಾಲ್ ಮಾಡ್ತಾ ಇರಿ. ನೆಕ್ಸ್ಟ್ ಸಾಟರ್ಡೆ ಕೂಡ ಬಾಯ್. ಎಸ್, ಪಾಪ ರಾಂಗ್ ಆಯ್ತು ಆನ್ಸರ್, ಬಟ್ ಬೇಜಾರೇನ್ ಬೇಡ. ಕಾಂಪ್ಲಿಮೆಂಟರಿ ಗಿಫ್ಟ್. ಹೌದು, ಟ್ರೈ ಮಾಡಿದ್ರು, ಖುಷಿ ಆಯ್ತು. ಎಷ್ಟೋ ಜನ ಟಿವಿ ಮುಂದೆ ನಿಂತ್ಕೊಂಡು ಅವರೇ ಆನ್ಸರ್ ಮಾಡ್ತಾ ಇರ್ತಾರೆ. ಹೌದು, ಕರೆಕ್ಟ್ ಆನ್ಸರ್ ಅಲ್ಲ ನಾನು ಗೆಸ್ ಮಾಡಿರೋದು ಅಂತ. ಸೊ ನೆಕ್ಸ್ಟ್ ವೀಕ್ ಅವರು ಕೂಡ ಕಾಲ್ ಮಾಡ್ತಾರೆ. ಎಸ್, ಓಕೆ ಕಿರಣ್, ಹಾಗಾದ್ರೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ.
ಹಾಯ್. ಹಲೋ. ಹಲೋ, ಯಾರಿದು? ಹಾ, ಯಾರಿದು? ಜಿತೇಶ್ ಅಂತ. ಜಿತೇಶ್. ಎಲ್ಲಿಂದ? ಹಾ, ಹಳೆ ಅಂಗಡಿ. ಹಳೆ ಅಂಗಡಿ. ಹಳೆ- ಏನ್ ಮಾಡ್ತಿದ್ದೀರಿ ಜಿತೇಶ್ ಅವರು? ಡಿಗ್ರಿ. ಡಿಗ್ರಿ. ಓಕೆ ಜಿತೇಶ್ ಅವರೇ, ಕಾರ್ಯಕ್ರಮದ ರೂಲ್ಸ್ ಕ್ವಶನ್ಸ್ ಎಲ್ಲ ಗೊತ್ತುಂಟಲ್ವಾ? ರೌಂಡ್ ಎಲ್ಲ ಹೇಗೆ ಅಂತ ಗೊತ್ತುಂಟಾ? ಓಕೆ, ಹಾಗಾದ್ರೆ ಫಸ್ಟ್ ರೌಂಡ್ಗೆ ಹೋಗೋಣವಾ? ಎಸ್, ಜಿತೇಶ್ ಅವ್ರಿಗೋಸ್ಕರ ಫಸ್ಟ್ ಕ್ವಶನ್ ಬರಲಿ ಸ್ಕ್ರೀನ್ ಮೇಲೆ. ರಕ್ತದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ರಕ್ತದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಕಾರ್ಡಿಯಾಲಜಿ, ಆಪ್ಷನ್ ಬಿ ಹೆಮಟಾಲಜಿ, ಆಪ್ಷನ್ ಸಿ ಆಂಕಾಲಜಿ, ಆಪ್ಷನ್ ಸಿ ಕಾರ್ಡಿಯಾಲಜಿ. ರಕ್ತದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಂತ. ಕಾರ್ಡಿಯಾಲಜಿನ, ಹೆಮಟಾಲಜಿನ, ಆಂಕಾಲಜಿನ ಅಥವಾ ಹೆಮಟಾಲಜಿ? ಬಿ. ಪಕ್ಕ ಸೈನ್ಸ್ ಸ್ಟೂಡೆಂಟಾ? ಅಲ್ಲ, ಬಿಕಾಮ್ ಕಾಮರ್ಸ್ ಸ್ಟೂಡೆಂಟ್. 100% ಬಿ. ಲಾಕ್ ಮಾಡೋದಲ್ಲ? ಆಯ್ತಾಯ್ತು, ಬೇಜಾರಲ್ಲಿ ಹೇಳ್ತಿದ್ದೀರಲ್ವಾ? ಜೋಶಲ್ಲಿರ್ಬೇಕು ಫುಲ್. ಓಕೆ, ಹಾಗಾದ್ರೆ ನೀವು ಕೊಟ್ಟಂತ ಆನ್ಸರ್ ಕರೆಕ್ಟಾ ರಾಂಗ್ ಅಂತ ನೋಡೋಣವಾ? ಎಸ್, ಆನ್ಸರ್ ಬರಲಿ ಸ್ಕ್ರೀನ್ ಮೇಲೆ. ಯುವರಾಜ್ ಅವರು ಕೊಟ್ಟಂತಹ ಆನ್ಸರ್ ಹೆಮಟಾಲಜಿ, ಬಿ. ಸರಿಯಾ ತಪ್ಪಾ? ಸರಿಯಾಗಿದೆ ಉತ್ತರ. ಪರವಾಗಿಲ್ಲ, ಕಾಮರ್ಸ್ ಸ್ಟೂಡೆಂಟ್ ಆದ್ರೂ ಸೈನ್ಸ್ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಗ್ರೇಟ್ ಬಿಡಿ. ಗೆಸ್ ಮಾಡಿದ ನೀವು? ಅಂದಾಜಿಗೆ ಕುಕ್ಕು ವಿತ್. ಹೌದು. ಓಕೆ, ಹಾಗಾದ್ರೆ ಸೆಕೆಂಡ್ ರೌಂಡ್ಗೆ ಹೋಗೋಣವಾ? ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ. ಹೌದು. ಕವಿರಾಜ ಎಂಬ ಬಿರುದು ಹೊಂದಿರುವ ಗುಪ್ತರ ದೊರೆ ಯಾರು? ಚಂದ್ರಗುಪ್ತ, ವಿಕ್ರಮಾದಿತ್ಯ, ಕುಮಾರಗುಪ್ತ, ರಾಮಗುಪ್ತ, ಸಮುದ್ರಗುಪ್ತ. ಕವಿರಾಜ್ ಅಂತಹ ಬಿರುದು ಯಾವ ಗುಪ್ತರ ದೊರೆಗೆ ಇದೆ? ಯಾವ ಕಿಂಗಿಗೆ ಇದೆ? ಚಂದ್ರಗುಪ್ತ, ಕುಮಾರಗುಪ್ತ, ರಾಮಗುಪ್ತ, ಸಮುದ್ರಗುಪ್ತ. ಟೈಮ್ ಓಡ್ತಾ ಇದೆ. ಯಾವುದು? ಚಂದ್ರಗುಪ್ತ. ಆಪ್ಷನ್ ಎ ಚಂದ್ರಗುಪ್ತ. 100%? ಚಂದ್ರಗುಪ್ತ. ಆಕ್ಚುಲಿ ಟೈಮ್ ಆಗೋಯ್ತಲ್ವಾ, ಬೇಗ ಹೇಳ್ಬೇಕು ನೀವು. ಹೇಳಿದ್ರು ಕನ್ಸಿಡರ್ ಆಗಲ್ಲ. ಹೌದು. ಯಾವ್ದು ಹೇಳಿದ್ರು? ಬಟ್ ಚಂದ್ರಗುಪ್ತ ಅಂತ ಹೇಳಿದ್ರು. ಬಟ್ ನೋಡೋಣ ಆನ್ಸರ್ ಸರಿಯಾ ತಪ್ಪ. ಪರವಾಗಿಲ್ಲ, ಬೇಜಾರೇನು ಮಾಡ್ಕೊಂಬಿಡಿ ರಾಂಗ್ ಆದ್ರೂ. ಓಕೆನಾ? ಎಸ್, ಓಕೆ. ಇವ್ರು ಕೊಟ್ಟಂತಹ ಆನ್ಸರ್ ಸರಿಯಾ ತಪ್ಪ ನೋಡೋಣ ಸ್ಕ್ರೀನ್ ಮೇಲೆ. ಆನ್ಸರ್ ಬರಲಿ. ಚಂದ್ರಗುಪ್ತ ಅಂತ ಆನ್ಸರ್ ಕೊಟ್ಟರು. ಪಾಪ ಸ್ವಲ್ಪ ಕನ್ಫ್ಯೂಷನ್ ಆದ್ರು. ಅದೇ ನಮ್ಮ ಅಯ್ಯೋ, ರಾಂಗ್ ಆಗಿದೆ ಆನ್ಸರ್. ಆನ್ಸರ್ ರಾಂಗ್ ಆಯ್ತು. ಆನ್ಸರ್ ಕರೆಕ್ಟ್ ಆನ್ಸರ್ ಏನಂತ ನೋಡೋಣವಾ? ಎಸ್, ಕರೆಕ್ಟ್ ಆನ್ಸರ್ ಬರಲಿ ಸ್ಕ್ರೀನ್ ಮೇಲೆ. ಸಮುದ್ರಗುಪ್ತ. ಕವಿರಾಜ ಎಂಬ ಬಿರುದು ಹೊಂದಿದ ಗುಪ್ತರ ದೊರೆ ಸಮುದ್ರ. ಓಕೆ, ಸೊ ಸ್ವಲ್ಪ ಕನ್ಫ್ಯೂಷನ್ ಇತ್ತಲ್ಲ? ಫುಲ್ ಕನ್ಫ್ಯೂಷನ್ ಆದ್ರಾ? ಪರವಾಗಿಲ್ಲ ಬಿಡ್ರಿ, ಆನ್ಸರ್ ಗೊತ್ತಾಯ್ತಲ್ಲ? ಹೌದು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಶೋಯೇ ಹಾಗೆ, ನಿಮ್ಗೆ ಉತ್ತರ ಗೊತ್ತಿದ್ರೆ ಬಹುಮಾನ ಪಡಿತೀರಿ, ಉತ್ತರ ಗೊತ್ತಿಲ್ಲ ಅಂತಂದ್ರೆ ಉತ್ತರ ಪಡಿತೀರಿ. ಉತ್ತರ ಗೊತ್ತಿಲ್ಲ ಅಂತಂದ್ರೆ ಉತ್ತರ ಪಡಿತೀರಿ ಪ್ಲಸ್ ಬಹುಮಾನ ಕೂಡ ಪಡಿತೀರಿ. ಓಕೆ, ದಟ್ ಇಸ್ ದ ಬ್ಯೂಟಿ ಆಫ್ ದ ಶೋ. ಹೌದು. ಎಸ್, ಯುವರಾಜ್ ಅವರೇ, ಕಾಮರ್ಸ್ ಏನು ಕಾಲೇಜಾ, ಏನ್ ಮಾಡ್ತೀರಾ? ಜಾಬಾ? ಕಾಲೇಜಾ? ಓಕೆ, ಪರವಾಗಿಲ್ಲ. ಕ್ವಶನ್ ತಪ್ಪಾದ್ರೂ ಪರವಾಗಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಶನಿವಾರ ಮತ್ತೆ ಬರ್ತೀವಿ, ಕಾಲ್ ಮಾಡ್ಬೇಕು. ಓಕೆನಾ? ಎಸ್, ಓಕೆ ಯುವರಾಜ್, ಸುಮ್ಮನೆ ಖುಷಿ ಆಯ್ತು ಮಾತಾಡಿ. ಬಾಯ್. ಎಸ್, ಕಿರಣ್ ಯುವರಾಜ್ ಅವರು ಕಾಲ್ ಮಾಡಿದ್ರು, ಬಟ್ ರಾಂಗ್ ಆಯ್ತು ಆನ್ಸರ್. ಬಟ್ ಪರವಾಗಿಲ್ಲ, ತುಂಬಾನೇ ಖುಷಿ ಆಯ್ತು. ಇಷ್ಟೊಂದು ಜನ ಕಾಲ್ ಮಾಡಿದ್ರು ಇವತ್ತಲ್ವಾ? ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೌದು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಖಂಡಿತವಾಗ್ಲೂ. ಎಸ್ ಕಿರಣ್, ಇನ್ನೊಂದು ಬೇಜಾರಿನ ವಿಷಯ ಅಂದ್ರೆ ಆಲ್ರೆಡಿ ಟೈಮ್ ಆಗೋಯ್ತು. ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಟೈಮ್. ಹೌದು, ಟೈಮ್ ಔಟ್. ನಮಗೂ ಕೂಡ ಟೈಮ್ ಔಟ್ ಆಗೋಯ್ತು. ಎಸ್, ಬಟ್ ವೀಕ್ಷಕರೇ ಬೇಜಾರು ಮಾಡ್ಕೊಂಬೇಡಿ. ನೆಕ್ಸ್ಟ್ ಸ್ಯಾಟರ್ಡೇ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಬಟ್ ಅಲ್ಲಿವರೆಗೂ ಏನ್ ಮಾಡ್ಬೇಕು ಗೊತ್ತಾ? ಜನರಲ್ ನಾಲೆಜ್ ಬುಕ್ ತಗೊಳ್ಳಿ, ಎಲ್ಲ ಆನ್ಸರ್ಸ್, ಕ್ವಶನ್ಸ್ ಎಲ್ಲ ನೋಡ್ಕೊಂಬಿಡಿ. ನೆಕ್ಸ್ಟ್ ಸ್ಯಾಟರ್ಡೆ ಬಂದು ಯಾವ ಕ್ವಶನ್ ಹೇಳಿದ್ರು, ಯಾವ ಕ್ವಶನ್ ಕೇಳಿದ್ರು ಕರೆಕ್ಟ್ ಆನ್ಸರ್ ಪಟಪಟ ಅಂತ ಹೇಳ್ಬೇಕು. ಹೌದು. ಎಸ್ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರೆಲ್ಲ ಕರೆ ಮಾಡಿದ್ರೆ ತುಂಬಾನೇ ಖುಷಿ ಆಯ್ತು. ನಾನು ಮತ್ತೆ ಕಿರಣ್ ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ. ದಿಸ್ ಇಸ್ ನಿಶಾ ಸೈನಿಂಗ್ ಆಫ್ ಫಾರ್ ದ ಡೇ and Kiran Shetty. Bye bye. Bye bye. Take care. Love you all.